ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ನಾವು ಕೊರೋನಾ ಗೆಲ್ಲೋಣ ಈ ಒಂದು ಸಂದರ್ಭದಲ್ಲಿ ತುಂಬ ಧನಾತ್ಮಕವಾಗಿ ನಮ್ಮ ನಡುವೆ, ನಮ್ಮ ಸಮಾಜದ ನಡುವೆ ಕೆಲಸ ಮಾಡ್ತಾ ಇರುವಂಥ ಸಂಘ ಸಂಸ್ಥೆಗಳು, ವ್ಯಕ್ತಿಗಳ ಬಗ್ಗೆ ನಾವು ಪ್ರತಿನಿತ್ಯ ಮಾತಾಡ್ತಾ ಇದ್ದೇವೆ. ಕೊರೋನಾ ಬಿ ಪಾಸಿಟಿವ್ ಅಂತ, ಅಂದರೆ ಕೊರೋನಾ ಪಾಸಿಟಿವ್ ಅಂದ ತಕ್ಷಣ ನಮ್ಮ ಜನ ಭಯಪಡುವಂಥ, ಆತಂಕ ಪಡುವಂಥ ವಾತಾವರಣವೇ ಇವತ್ತಿದೆ. ಅಂಥ ವಾತಾವರಣದ ನಡುವೆ ಕೂಡ ನಾವು ಬಿ ಪಾಸಿಟಿವ್ ಆಗಿರಬೇಕಂತ, ಅಂದರೆ ನಾವು ತುಂಬ ಧನಾತ್ಮಕವಾಗಿರಬೇಕು ನಮ್ಮ ಚಿಂತನೆಗಳು ಮತ್ತು ನಮ್ಮ ಕಾರ್ಯಗಳು, ನಮ್ಮ ಕೆಲಸಗಳು. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಮಾಜವನ್ನು ಒಂದಷ್ಟು ಧೈರ್ಯದ ಅಥವಾ ಕೊರೋನಾ ಸೋಂಕಿತರಿಗೆ ಒಂದಷ್ಟು ಧೈರ್ಯ ಮತ್ತು ಅವರಿಗೆ ಸ್ಥೈರ್ಯ ಮತ್ತು ಅವರ ಕಷ್ಟಕ್ಕೆ ಹೆಗಲು ಕೊಡುವಂಥ ಕೆಲಸವನ್ನು ನೂರಾರು ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳ ಅಂಗಸಂಸ್ಥೆಗಳು ಮಾಡ್ತಾ ಉಂಟು. ಇಂಥ ಸಂದರ್ಭದಲ್ಲಿ ಅನೇಕ ಸಂಘ ಸಂಸ್ಥೆಗಳ ಕಾರ್ಯಕರ್ತರು, ಪದಾಧಿಕಾರಿಗಳು, ಮುಖಂಡರು ನಮ್ಮ ಸ್ಟುಡಿಯೋದಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಮಾತಾಡ್ತಾ ಇರುವವರು ಶರಣ್ ಪಂಪೇಲ್ ಅವರು. ವಿಶ್ವ ಹಿಂದೂ ಪರಿಷತ್ನ ವಿಭಾಗೀಯ ಕಾರ್ಯದರ್ಶಿಯವರು. ಅವರನ್ನು ನಾನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಶರಣ್ ಪಂಪೇಲ್ ಅವರೇ, ನಿಮಗೆ ಪ್ರೀತಿಯ ಸ್ವಾಗತ. ಶರಣ್ ಪಂಪೇಲ್ ಅವರು ವಿಶ್ವ ಹಿಂದೂ ಪರಿಷತ್ ಸಂಘಟನೆಯ ವಿಭಾಗೀಯ ಕಾರ್ಯದರ್ಶಿ. ಈ ಹಿಂದೆ ಬಜರಂಗ ದಳದ ಮುಖಂಡರಾಗಿ ಕೂಡ ಕಾರ್ಯನಿರ್ವಹಿಸಿದವರು. ಒಟ್ಟು ಜನ ಯಾವುದೇ ರೀತಿಯ ತೊಂದರೆ, ಕಷ್ಟಗಳಿದ್ದಾಗ ಸಕಾಲಿಕವಾಗಿ ನೆರವು ನೀಡುವಂಥ, ಸಹಾಯ ಮಾಡುವಂಥ ಕೆಲಸಗಳನ್ನು ಸುಮಾರು 1-2 ದಶಕಗಳಿಂದಲೂ ಮಾಡಿಕೊಂಡು ಬಂದವರು. ಅವರ ಸಂಘಟನೆ ಮೂಲಕ, ವೈಯಕ್ತಿಕವಾಗಿ ಕೂಡ. ಇವಾಗ ಅವರಿಗೆ ವಿಭಾಗೀಯ ಕಾರ್ಯದರ್ಶಿ ವಿಶ್ವ ಹಿಂದೂ ಪರಿಷತ್ ಒಂದು ಉನ್ನತ ಹುದ್ದೆಯಲ್ಲಿ ಕೂಡ ಇದ್ದಾರೆ. ಇಂಥ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಯಾವ ರೀತಿಯಾಗಿ ಈ ಒಂದು ಕೋವಿಡ್ ಹಿನ್ನೆಲೆಯಲ್ಲಿ, ಈ ಒಂದು ಲಾಕ್ಡೌನ್ನ ಸಂಕಷ್ಟದಲ್ಲಿರುವಂಥ ಜನರಿಗೆ, ಜೊತೆಗೆ ಇಂದು ಕೊರೋನಾ ಸೋಂಕಿತರಿಗೆ ಒದಗಿರುವಂಥ ಕಷ್ಟ, ನೋವು ಸಂದರ್ಭದಲ್ಲಿ ಯಾವ ರೀತಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಅವರ ಸಂಘಟನೆ ಯಾವ ರೀತಿ ಕೆಲಸ ಮಾಡ್ತಾ ಉಂಟು, ಜೊತೆಗೆ ಅವರ ಕಾರ್ಯಕರ್ತರು ಯಾವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಈ ಎಲ್ಲ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಅವ್ರ ಜೊತೆಗೆ ಮಾತಾಡಲಿಕ್ಕಿದ್ದೇನೆ. ಇದು ಶರಣ್ ಅವರೇ, ನಾವು ಈಗಾಗಲೇ ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೇವೆ ನಿಮ್ಮ ಸಂಘಟನೆ ನಿರಂತರವಾಗಿ ಮಾಡ್ತಾ ಇರುವಂಥ ಕೆಲಸ, ಚಟುವಟಿಕೆಗಳು. ಇದಕ್ಕೆ ಮೊದಲಾಗಿ ನಿಮಗೆ ಸಮಸ್ತ ನಾಗರಿಕರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ನೀವು ಹೇಳಬೇಕು ಏನೆಲ್ಲ ನೀವು ಮಾಡಿಕೊಂಡು ಬರ್ತಾ ಇದ್ದೀರಿ, ಎಲ್ಲೆಲ್ಲಿ ಮಾಡಿಕೊಂಡು ಬರ್ತಾ ಇದ್ದೀರಿ, ಯಾವ ರೀತಿ ನಿಮ್ಮ ಟೀಮ್ ಕೆಲಸ ಮಾಡ್ತಾ ಉಂಟು ಅಂತ. ಒಂದೇದಾಗಿ ನಾನು ಸ್ವಲ್ಪ ಸಂಘಟನೆಯ ಪರಿಚಯ ಮಾಡಿಕೊಡ್ತೀನಿ. ಖಂಡಿತ. ವಿಶ್ವ ಹಿಂದೂ ಪರಿಷತ್ ಒಂದು ಹಿಂದೂ ಸಂಘಟನೆ. ದೇಶದ ಹಿಂದೂ ಧಾರ್ಮಿಕ ವಿಷಯದಲ್ಲಿರ್ಬೋದು ಅಥವಾ ದೇಶಕ್ಕೆ ಸಂಬಂಧಪಟ್ಟಂಥ ವಿಷಯ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಹಿಂದುತ್ವಗೆ ತೊಂದರೆ ಆದಾಗ ಅದರ ವಿರುದ್ಧ ಹೋರಾಟ ಮಾಡುವಂಥ ಒಂದು ಸಂಘಟನೆ ವಿಶ್ವ ಹಿಂದೂ ಪರಿಷತ್. ವಿಶ್ವ ಹಿಂದೂ ಪರಿಷತ್ನಲ್ಲಿ ಬೇರೆ ಬೇರೆ ವಿಭಾಗಗಳಿದೆ. ಅದರಲ್ಲಿ ನಮ್ಮ ಯುವ ವಿಭಾಗವಾದಂಥ ಬಜರಂಗ ದಳ, ಅದೇ ರೀತಿ ಯುವತಿಯರಿಗೋಸ್ಕರ ಇರುವಂಥ ದುರ್ಗಾವಾಹಿನಿ, ಹೀಗೆ ಗೋರಕ್ಷಣೆಯ ವಿಭಾಗ, ಅದೇ ರೀತಿ ಸೇವಾ ವಿಭಾಗ, ಮತ್ತು ಬೇರೆ ಬೇರೆ ಆಯಾಮಗಳ ಮುಖಾಂತರ ವಿಶ್ವ ಹಿಂದೂ ಪರಿಷತ್ ಇಡೀ ದೇಶದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಒಂದು ಕಡೆ ಹೋರಾಟ ಆದರೆ ಇನ್ನೊಂದು ಕಡೆ ನಮ್ಮದು ಮುಖ್ಯ ಉದ್ದೇಶನೂ ಸೇವೆ. ಹೀಗಾಗಿ ಸೇವಾ ರೂಪದಲ್ಲಿ ಕೂಡ ವಿಶ್ವ ಹಿಂದೂ ಪರಿಷತ್ ಇಡೀ ದೇಶದಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ನಮ್ಮ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತೆಗೆದುಕೊಂಡ್ರೆ ಕೂಡ ಇಲ್ಲಿಯೂ ನಾವು ಹಲವಾರು ಸೇವಾ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈ ಲಾಕ್ಡೌನ್ ಅಥವಾ ಕೋವಿಡ್ಗಿಂತಲೂ ಮೊದಲೇ ಕೆಲಸಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಉಂಟು ಅಂತ ನೀವು ಹೇಳುವಂಥದ್ದು. ಸೇವಾ ಚಟುವಟಿಕೆ ನಾವು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೀವಿ. ಆದರೆ ದೇಶ ಅಥವಾ ಸಮಾಜ ಸಂಕಷ್ಟದಲ್ಲಿರುವಾಗ ಅದಕ್ಕೆ ಧುಮುಕಿ ಕೆಲಸ ಮಾಡಬೇಕು ಅಂತೇಳಿ ನಮಗೆ ನಮ್ಮ ಸಂಘಟನೆ ಹೇಳಿಕೊಟ್ಟಿದೆ. ಹಾಗಾಗಿ ಯಾವುದೇ ರೀತಿಯ ಸಂದರ್ಭ ಇರ್ಬೋದು, ಅದು ಉದಾಹರಣೆಗೆ ನೆರೆ ಬರ್ಬೋದು ಅಥವಾ ಬೇರೆ ಪ್ರಕೃತಿಯ ವಿಕೋಪದ ನಡುವೆ ಇರ್ಬೋದು, ಅಥವಾ ಯಾವುದೇ ರೀತಿಯ ತೊಂದರೆ ಆದಾಗ ಅವಾಗ ನಮ್ಮ ಕಾರ್ಯಕರ್ತರು ನಾವು ಧುಮುಕಿ ನಾವು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೀಗಾಗಿ ಇವತ್ತು ಇಡೀ ಜಗತ್ತಿಗೆ ಈ ಕೋವಿಡ್ ಎಂಬಂಥ ಸಾಂಕ್ರಾಮಿಕ ರೋಗ ಏನಿದೆ ಇದರಂಗೆ ತತ್ತರಿಸಿ ಹೋಗಿದೆ. ಅದರಲ್ಲೂ ನಮ್ಮ ದೇಶದಲ್ಲೂ ಒಟ್ಟು ಇಡೀ ನಮ್ಮ ದೇಶದಲ್ಲಿ ಕೇವಲ ಆರೋಗ್ಯ ದೃಷ್ಟಿಯಿಂದ ಮಾತ್ರ ಅಲ್ಲ, ನಮ್ಮ ದೇಶದ ಆರ್ಥಿಕ ಸ್ಥಿತಿ ಇರ್ಬೋದು, ನಿರುದ್ಯೋಗ ಸಾಕಷ್ಟು ಇವತ್ತು ಜಾಸ್ತಿ ಆಗಿದೆ. ಹಾಗಾಗಿ ಎಲ್ಲ ಕಡೆಯಿಂದಲೂ ಈ ಕೋವಿಡ್ನ ಸಾಂಕ್ರಾಮಿಕ ರೋಗದಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ.
ಇವತ್ತು ಕಳೆದ ವರ್ಷ ಏನು ಕೋವಿಡ್ Lockdown. ಬಂದಿತ್ತು, ಲಾಕ್ಡೌನ್ ಸಂದರ್ಭದಲ್ಲಿ ಹ್ಮ್. ಅವತ್ತು ಸಾಕಷ್ಟು ಬೇರೆ ಬೇರೆ ರೀತಿಗಳು ತೊಂದರೆ ಆದಾಗ ನಾವು ಕಳೆದ ವರ್ಷನೂ ಸೇವಾ ಚಟುವಟಿಕೆಗಳು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೀವಿ. ಕಳೆದ ವರ್ಷ ಹತ್ತಿರ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಸೇರಿಕೊಂಡು ಸುಮಾರು 30,000 ಕುಟುಂಬಗಳಿಗೆ ನಾವು ರೇಷನ್ ಕಿಟ್ಗಳನ್ನು ಕೊಟ್ಟಿದ್ದೀವಿ. 30,000 ಕುಟುಂಬಗಳಿಗೆ ರೇಷನ್ ಕಿಟ್ ರೇಷನ್ ಕಿಟ್ಗಳು ಕಳೆದ ಅವಧಿಯಲ್ಲಿ. ಕಳೆದ ಹ್ಮ್. ವರ್ಷ ಎಸ್. ಒಂದು ಹತ್ತಿರ 45,000 ರಿಂದ 50,000 ಜನರಿಗೆ ನಾವು ಊಟ ಕೊಟ್ಟಿದ್ದೀವಿ. 45,000 ರಿಂದ 50,000 ಜನರಿಗೆ ಜನರಿಗೆ ಊಟೋಪಚಾರ ನೇರವಾಗಿ ಊಟೋಪಚಾರವನ್ನು ಮಾಡಿದ್ದೀವಿ. ಇನ್ನು ರಕ್ತದ ಅವಶ್ಯಕತೆ ಸಾಕಷ್ಟು ಜನರಿಗೆ ಈ ಸಂದರ್ಭದಲ್ಲಿ ಅಂತೂ ಭಾರಿ ಕೊರತೆ ಇರ್ತದೆ, ರಕ್ತದಾನ ಮಾಡುವವರದೇ ಕೊರತೆ ಕೊರತೆ ಇರುತ್ತೆ. ಇರುತ್ತೆ. ನಾವು ಕಳೆದ ವರ್ಷನೂ ಸಾಕಷ್ಟು ರಕ್ತದ ಎಲ್ಲೆಲ್ಲಿ ಆಸ್ಪತ್ರೆಗೆ ಅವಶ್ಯಕತೆ ಇದೆ ನಮ್ಮ ಕಾರ್ಯಕರ್ತರು ಹೋಗಿ ಕೊಟ್ಟಿದ್ದಾರೆ. ಆಮೇಲೆ ಮೆಡಿಕಲ್ ಕಿಟ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸಂಬಂಧಪಟ್ಟಾಗೆ ಎಲ್ಲಿಯೋ ಒಬ್ರು ವಾಹನದ ವ್ಯವಸ್ಥೆ ಇರ್ಬೋದು, ಆಂಬ್ಯುಲೆನ್ಸ್ ವ್ಯವಸ್ಥೆ ಇರ್ಬೋದು, ಅಥವಾ ಶವ ಸಂಸ್ಕಾರದ ಕಳೆದ ವರ್ಷ ಸ್ವಲ್ಪ ಮಾಡಿದ್ದೀವಿ ನಾವು. ಕಳೆದ ವರ್ಷನೂ ಶವ ಸಂಸ್ಕಾರ ಹೀಗೆ ಒಟ್ಟು ಕಳೆದ ವರ್ಷನೂ ಸಾಕಷ್ಟು ನಾವು ಸೇವಾ ಚಟುವಟಿಕೆಗಳನ್ನು ಕಳೆದ ಕೋವಿಡ್ ಸಂದರ್ಭದಲ್ಲಿ ಮಾಡಿಕೊಂಡು ಬಂದಿದ್ದೀವಿ. ಸೊ ಯಥಾ ಪ್ರಕಾರ ಈ ಬಾರಿ ಕೂಡ ಮತ್ತೆ ಅದೇ ರೀತಿಯಾಗಿ ನಿಮ್ಮ ಸೇವಾ ಚಟುವಟಿಕೆ ಮುಂದುವರೆದಿದೆ. ಹೌದು. ನೀವು ಯಾವ ರೀತಿ ಇದಕ್ಕೆ ನಿಮ್ಮ ಯುವಕರನ್ನು, ನಿಮ್ಮ ತಂಡಗಳನ್ನು ಎಲ್ಲ ನೀವು ಸಿದ್ಧ ಮಾಡಿಕೊಳ್ತೀರಿ? ಯಾವ್ಯಾವ ಪ್ರದೇಶಕ್ಕೆ ಏನೇನು, ಇಲ್ಲಿ ಇವಾಗ ಈ ಬಾರಿ ಊಟೋಪಚಾರದ ವ್ಯವಸ್ಥೆ ಎಲ್ಲೆಲ್ಲಿ ಮಾಡ್ತಾ ಇದ್ದೀರಿ? ನಾವು ಕಳೆದ ವರ್ಷದ ಅಂದಾಜಿನ ಮೇಲೆ ಈ ವರ್ಷನೂ ಆಹಾರದ ಕಿಟ್ ಅಗತ್ಯ ಇರ್ಬೋದು, ಅಥವಾ ಮೆಡಿಸಿನ್ ಕಿಟ್ ಅಗತ್ಯ ಇರ್ಬೋದು, ಅಥವಾ ರಕ್ತದ ಅವಶ್ಯಕತೆ ಇರ್ಬೋದು, ನಾವು ಪ್ರಾರಂಭದಲ್ಲಿ ಅಂದ್ಕೊಂಡ್ವಿ. ಆದರೆ ದಿನ ಹೋದಾಗೆ ಇಲ್ಲಿ ಸಮಸ್ಯೆ ಆರೋಗ್ಯದಲ್ಲಿ ಏರುಪೇರಾಗಿ ಸಾಕಷ್ಟು ಜನ ಮೃತಪಡ್ತದನ್ನು ನೋಡಿ ಬಹುಶಃ ನಮಗೆ ನಾವು ಅಂದ್ಕೊಂಡ್ವಿ, ಯಾರು ಈ ರೀತಿಯ ಮೃತಪಟ್ಟಂತ ಯಾರು ಮನೆಯವರಿದ್ದಾರೆ ಅಥವಾ ಅವರ ಸಂಬಂಧಿಕರು ಯಾರಿದ್ದಾರೆ ಅವರಿಗೆ ನಾವು ಸ್ಪಂದನೆ ಕೊಡಬೇಕು ಅಂತೇಳಿ ಆ ರೀತಿ ಯೋಚನೆ ಮಾಡಿ ನಾವು ಅದಕ್ಕೊಂದು ಹೆಲ್ಪ್ ಡೆಸ್ಕ್ ಅಂತೇಳಿ ಪ್ರಾರಂಭ ಮಾಡಿದ್ವಿ. ನಮ್ಮ ಕಾರ್ಯಾಲಯದಲ್ಲಿ ಒಂದು ಸಹಾಯವಾಣಿ, ವಿಶ್ವ ಹಿಂದೂ ಪರಿಷತ್ ಸಹಾಯವಾಣಿ, ಮತ್ತು ಅದಕ್ಕೊಂದು ನಂಬರ್ ನಾವು ಕೊಟ್ಟಿದ್ದೀವಿ. ಆ ನಂಬರ್ನಲ್ಲಿ ಯಾರು ಏನು ಫೋನ್ ಮಾಡಿದ್ರು ನಾವು ಇಮಿಡಿಯೇಟ್ಲಿ ಅದಕ್ಕೆ ನಾವು ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ದಿನದ 24 ಗಂಟೆ ಕೂಡ ಒಂದು 24 ಗಂಟೆ ಅದಕ್ಕೆ ಕಾರ್ಯಕರ್ತ ಒಬ್ಬ ರೆಡಿ ಇರ್ತಾನೆ. ಅವನು ಫೋನ್ ಮಾಡ್ತಾನೆ. ಫೋನ್ ಮಾಡಿದ ತಕ್ಷಣ ಏನು ವ್ಯವಸ್ಥೆ ಬೇಕಾದರೂ, ಅದು ಯಾವುದೇ ರೀತಿಯ ವ್ಯವಸ್ಥೆ ಬೇಕಾದರೂ ನಮ್ಮ ಕಡೆಯಿಂದ ನಾವು ಅದಕ್ಕೊಂದು ತಂಡವನ್ನು ರಚನೆ ಮಾಡಿದ್ವಿ. ಆಮೇಲೆ ಎರಡನೇದು ನಮಗೆ ಯೋಚನೆ ಬಂದದ್ದು, ನಾವು ನಮ್ಮ ಕಾರ್ಯಾಲಯದಲ್ಲಿ ಕುತ್ಕೊಂಡು ಸಹಾಯವಾಣಿ ಮಾಡ್ತಾ ಇದ್ದೀವಿ. ನಾವು ನೇರವಾಗಿ ಈಗ ಆಸ್ಪತ್ರೆಗಳಲ್ಲಿ ಆ ರೋಗಿಗಳ ನರಳಾಟ ಇರ್ಬೋದು, ಆ ರೋಗಿಗಳಿಗೆ ಸಮಸ್ಯೆ ಇರ್ಬೋದು, ಅದು ನಾವು ಇಲ್ಲಿ ಕುತ್ಕೊಂಡಲ್ಲಿ ನಮ್ಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವು ಆಸ್ಪತ್ರೆಯಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಅನ್ನು ಮಾಡಬೇಕು ಎಂಬುದನ್ನು ನಾವು ಯೋಚನೆ ಮಾಡಿದ್ವಿ. ಅದಕ್ಕೆ ಮೊದಲನೇದಾಗಿ ವೆಲ್ನಕ್ ಆಸ್ಪತ್ರೆಯನ್ನು ಮೊದಲು ನಾವು ಅದರಲ್ಲಿ ಮೊದಲು ಮಾಡಬೇಕು ಅಂತೇಳಿ ದೊಡ್ಡ ಸಂಖ್ಯೆಯಲ್ಲಿ ರಾಜ್ಯದ ಬೇರೆ ಬೇರೆ ಭಾಗದಿಂದ, ಬೇರೆ ಬೇರೆ ಜಿಲ್ಲೆಯಿಂದ, ಬೇರೆ ಬೇರೆ ಭಾಗಗಳಿಂದ ಅಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಅದರ ಒಟ್ಟಿಗೆ ಸೇರಿಕೊಂಡು ನಾವು ಅಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಅನ್ನು ಪ್ರಾರಂಭ ಮಾಡಿದ್ವಿ, ಇಲ್ಲಿ ವೆಲ್ನಕ್ ಆಸ್ಪತ್ರೆಯಲ್ಲಿ. ಹಾಗೆ ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳೇನಿದೆ ಅಲ್ಲಿ ಆಸ್ಪತ್ರೆಗೆ ಸಂಬಂಧಪಟ್ಟಾಗೆ ಅಲ್ಲಿಯ ಪ್ರಮುಖರನ್ನು ಸಂಪರ್ಕ ಮಾಡಿ ಅಲ್ಲಿ ನಮ್ಮೊಬ್ಬ ಕಾರ್ಯಕರ್ತರನ್ನು ಸಂಪರ್ಕದಿಂದ ಅವರೊಟ್ಟಿಗೆ ಇರುವ ರೀತಿಯಲ್ಲಿ ನಾವು ಒಬ್ಬೊಬ್ಬ ಕಾರ್ಯಕರ್ತರನ್ನು ಅಲ್ಲಿ ಕೂಡ ನಾವು ನಿಯುಕ್ತಿ ಮಾಡಿದ್ದೀವಿ. ಹೀಗೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿಯನ್ನು ತೆಗೆದುಕೊಂಡು ಒಟ್ಟು ಒಂದು ವಿಶ್ವ ಹಿಂದೂ ಪರಿಷತ್ನ ಸಹಾಯವಾಣಿಯನ್ನು ಮಾಡಿಕೊಂಡು ಅದೇ ರೀತಿ ಆಸ್ಪತ್ರೆಯಲ್ಲಿ ಕೂಡ ಒಬ್ಬೊಬ್ಬ ವ್ಯಕ್ತಿಯನ್ನು ನಿಯೋಜಿಸಿ ನಾವು ಈ ಸೇವಾ ಚಟುವಟಿಕೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಶರಣ್ ಪಂಪುವೆಲ್ ಅವರು ಹೇಳ್ತಾ ಇರೋ ಮಾತನ್ನು ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. ಈಗ ಸಾವಿರಾರು ಜನ ಈ ಕಾರ್ಯಕ್ರಮ ನೋಡ್ತಾ ಇರ್ತಾರೆ, ಕೆಲವರಿಗೆ ಮಾಹಿತಿ ಇರುವುದಿಲ್ಲ. ಆಸ್ಪತ್ರೆಯಲ್ಲಿ ಹೋದರೆ ಯಾರನ್ನು ಮಾತಾಡಬಹುದು, ಮತ್ತು ಯಾರಾದರೂ ಸಹಾಯಕ್ಕೆ ಸಿಗ್ತಾರಾ ಅಂತ ಕಾಯ್ತಾ ಇರ್ತಾರೆ. VHP RSS ವತಿಯಿಂದ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಒಬ್ಬೊಬ್ಬ ಸ್ವಯಂ ಸೇವಕರು ಇರ್ತಾರೆ. ನೀವು ಮಾತನಾಡಿ, ಜೊತೆಗೆ VHPಯ ಏನು ನೇರವಾದಂಥ ಹೆಲ್ಪ್ಲೈನ್ ಕೂಡ ಇರ್ತದೆ. ಜೊತೆಗೆ ವೆಲ್ನಾಕ್ ಆಸ್ಪತ್ರೆಯಲ್ಲಿ ಕೂಡ ಈ ಒಂದು ಹೆಲ್ಪ್ ಡೆಸ್ಕ್ ಮೂಲಕ ಜನರಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ಶರಣ್ ಅವರೇ ಮುಂದುವರಿಸಿ. ಹೀಗೆ ಆ ಹೆಲ್ಪ್ ಡೆಸ್ಕ್ ಮುಖಾಂತರ ಸಾಕಷ್ಟು ಫೋನ್ಗಳು ನಿರಂತರವಾಗಿ ಬರುತ್ತಾ ಇರ್ತದೆ. ಆಸ್ಪತ್ರೆ ಒಳಗಡೆ ಏನಾಗುತ್ತೆ, ಅಲ್ಲಿ ಹೋಗ್ಲಿಕ್ಕೆ ಒಳಗೆ ಹೋದ್ರೆ ಖಂಡಿತವಾಗಿ ಭಯ ಇರ್ತದೆ, ಸಂಬಂಧಿಕರನ್ನು ನೋಡ್ಲಿಕ್ಕೆ ಬಿಡಲ್ಲ ಯಾರು ಆಸ್ಪತ್ರೆಯವರು.
ಅಥವಾ ಅವರಿಗೆ ಊಟದ ಏನಾದರೂ ಅವಶ್ಯಕತೆ ಇರುತ್ತೆ, ಅಥವಾ ಯಾವುದಾದ್ರೂ ಮೆಡಿಸಿನ್ ಅವಶ್ಯಕತೆ ಇರುತ್ತೆ. ಹೀಗೆ ನಮ್ಮ ಹೆಲ್ಪ್ ಡೆಸ್ಕ್ನಿಂದ ಕೊನೆಯದಾಗಿ ಬಿಲ್ಲಿನ ಸಮಸ್ಯೆ ಕೂಡ ಇರುತ್ತದೆ. ಬಿಲ್ಲಿನದು ಸಮಸ್ಯೆಗಳು ಬಹಳಷ್ಟು ಸಮಸ್ಯೆಗಳು ಬಂದಿದೆ. ಸಾಕಷ್ಟು ಅಂತ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿದ್ದೀವಿ, ನಿಭಾಯಿಸಿದ್ದೀವಿ. ಹಾಗಾಗಿ ಆಸ್ಪತ್ರೆಯ ಒಳಗಡೆ ಮತ್ತು ಹೊರಗಡೆ ಏನೆಲ್ಲ ಈ ಕೋವಿಡ್ಗೆ ಸಂಬಂಧಪಟ್ಟಾದ ಏನೆಲ್ಲ ಸಮಸ್ಯೆ ಇದೆ ಅದನ್ನು ಸಾಕಷ್ಟು ನಾವು ಸರಿ ಮಾಡುವಂಥ, ನಿವಾರಣೆ ಮಾಡುವಂಥ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ನ ಮುಖಾಂತರ ನಾವು ಮಾಡಿಕೊಂಡು ಬಂದಿದ್ದೀವಿ. ಈ ಸಲ ಈ ಊಟೋಪಚಾರ ಈಗ ರಸ್ತೆ ಬದಿಯಲ್ಲಿ ಅಥವಾ ಬೇರೆ ಬೇರೆ ಊರುಗಳಿಂದ ಬಂದು ಬಾಕಿಯಾದವರು ಇಂಥವರಿಗೆ ಅದನ್ನು ಯಾವ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನೀವು ಈಗ ಮಾಡ್ತಾ ಇದ್ದೀರಿ? ಈಗ ಊಟೋಪಚಾರದ್ದು ಸಾಕಷ್ಟು ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ನಮಗೆ ಡಿ ಸಿ ಅವರ ಹತ್ರ ನಾವು ಮಾತಾಡಬೇಕಾದ್ರೆ ಡಿ ಸಿ ಅವರು ಹೇಳಿದರು, ನೋಡಿ ಇಷ್ಟು ಸಂಸ್ಥೆಗಳಿಗೆ, ಬೇರೆ ಬೇರೆ ಆಸ್ಪತ್ರೆಗಳಿಗೆ, ವೆಲ್ನಾಕ್ ಇರ್ಬೋದು ಅಥವಾ ಬೇರೆ ಬೇರೆ ಸಂಬಂಧಗಳಿಗೆ ಈ ಸಂಸ್ಥೆಗಳು ನಾವು ಅವಕಾಶ ಈಗಾಗಲೇ ಕೊಟ್ಟಿದ್ದೀವಿ. ನೀವು ನಿಮ್ಗೆ ಎಲ್ಲಿ ಸಾಧ್ಯ ಇದೆ, ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾಡಿ ಅಂತೇಳಿ ನಮಗೆ ಹೇಳಿದರು. ಅದಕ್ಕೋಸ್ಕರ ನಾವು ಉದಾಹರಣೆ ನಮ್ಮ ಕಾವೂರು ಭಾಗದಲ್ಲಿ ನಮ್ಮ ಅಲ್ಲಿಯ ಬಜರಂಗ ದಳದ ಒಂದು ತಂಡ ಇದೆ. ಅವರು ಪ್ರತಿನಿತ್ಯ ಸುಮಾರು 250ರಿಂದ 300 ಜನಕ್ಕೆ ಆ ಕಾವೂರಿನ ಸುತ್ತಮುತ್ತ ಏನಿದೆ, ಕಾವೂರು ಆ ಭಾಗದ ಸುತ್ತಮುತ್ತ ಮಧ್ಯಾಹ್ನದ ಹೊತ್ತಿನ ಊಟವನ್ನು ಕೊಡ್ತಾ ಇದ್ದಾರೆ. ಮತ್ತು ಎರಡನೇದು, ಕೆಲವೊಂದು ಕಡೆ ಈ ವಾಹನಗಳ ಡ್ರೈವರ್ಗಳಿಗೆ ಊಟ ಇರುವುದಿಲ್ಲ, ಹೋಗ್ತಾ ಇರ್ತದೆ. ಅಂತ ಸಂದರ್ಭದಲ್ಲಿ ನಾವು ಉಡುಪಿ ಕಡೆಯಿಂದ ಈ ಕಡೆ ಮಂಗಳೂರು ಕಡೆ ಬರುವಾಗ ಉಡುಪಿ ಕಡೆಯಿಂದ ಆ ಊಟದ ವ್ಯವಸ್ಥೆಯನ್ನು ಅಲ್ಲಿಯ ಕಾರ್ಯಕರ್ತರು ಹೆದ್ದಾರಿ ಬದಿಗಳಲ್ಲಿ ಊಟ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದು ಕಡೆ ನಮ್ಮ ಸಹಾಯವಾಣಿಗೆ ಫೋನ್ಗಳು ಬರುತ್ತೆ, ನಮಗೆ ಈ ಮನೆಯಲ್ಲಿ ಇವತ್ತು ಊಟ ಇಲ್ಲ, ಊಟದ ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ. ಆ ಸಂದರ್ಭದಲ್ಲಿ ನಾವು ಹೋಟೆಲ್ಗಳಿಂದ ಅಥವಾ ಯಾರ್ದು ಮನೆಗಳಿಂದ ನಾವು ಊಟ ತಗೊಂಡೋಗಿ ಕೊಟ್ಟದ್ದು ಕೂಡ ತುಂಬಾ ನಿದರ್ಶನಗಳಿದೆ. ಅಂದ್ರೆ ಶರಣ್ ಅವರೇ, ತುಂಬಾ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ಹೌದು. ಈಗ ಒಂದು ಮನೆಯವರೇ ಫೋನ್ ಮಾಡಿ ನಮ್ಗೆ ಇವತ್ತಿನ ಊಟಕ್ಕೆ ಕಷ್ಟ ಇದೆ ಅಂತ ಹೇಳುವಾಗ ನೀವು ಕುಂಡ ಕೊಡ್ತಾ ಇದ್ದೀರಿ. ಬಹುಶಃ ಅತ್ಯಂತ ಮಾನವೀಯ ಕಾಳಜಿಯ ಕೆಲಸ ಇದು. ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಈ ರೀತಿಯ ಒಂದು ಸೇವೆ, ಅದು ಕೂಡ ಇಂಥ ದುರಿತ ಕಷ್ಟ ಕಾಲದಲ್ಲಿ ನಿಮ್ಮಂಥವರು ಹೆಲ್ಪ್ ಡೆಸ್ಕ್ ಮಾಡಿದ್ರಿಂದ, ಹೆಲ್ಪ್ ಲೈನ್ ಮಾಡಿದ್ರಿಂದ ಅವ್ರಿಗೆ ಫೋನ್ ಮಾಡಿ ಆದ್ರೆ ನಿಮ್ಮನ್ನು ಸಂಪರ್ಕ ಮಾಡ್ಲಿಕ್ಕಾಗುತ್ತೆ. ಮತ್ತೆ ತುಂಬಾ ಜನ ಬಹಳ ಖುಷಿ ಪಟ್ಟಿದ್ದಾರೆ ನಮ್ಮ ಸೇವೆ, ನಾವು ಮಾಡುತ್ತಿರುವಂತ ಕಾರ್ಯವನ್ನು ನೋಡಿಕೊಂಡು. ಹೋಗ್ಬೇಕಾದ್ರೆ ಅವರು ರೋಗಿಗಳು ಹುಷಾರಾಗಿ ಹೋಗ್ಬೇಕಾದ್ರೆ ಕಣ್ಣಲ್ಲಿ ನೀರು ಹಾಕಿ ಹೋದದ್ದು ತುಂಬಾ ಇದೆ. ಅಂದ್ರೆ ನಮ್ಮ ಸಹಾಯವನ್ನು ಅವರು ನೀಡಿದ್ದು. ವಿಶೇಷವಾಗಿ ಈ ಸಲ ನಮಗೆ ತುಂಬಾ ನೋವಿನಿಂದ ಹೇಳುವುದು ಶವ ಸಂಸ್ಕಾರದ್ದು. ಸಾಕಷ್ಟು ಜನರಿಗೆ ಕೂಡ ಒಂದು ಭಯ ಉಂಟು, ಒಂದು ವಿಪರೀತವಾದ ಭಯ ಮತ್ತು ಒಂದಷ್ಟು ಗೊಂದಲದ ಮಾಹಿತಿಗಳು. ಏನಾಗ್ತಾ ಉಂಟು ಹೇಳಿ. ಸಾಕಷ್ಟು ಜನ ಈ ಸಲ ಮೃತಪಟ್ಟಿದ್ದಾರೆ. ಅದರಲ್ಲಿ 17 ವರ್ಷದ ಪ್ರಾಯದಿಂದ ಹಿಡಿದು ನಾವು 70, 80, 90 ವರ್ಷದ ಪ್ರಾಯದಂತ ಎಲ್ಲರದು, ಅದರಲ್ಲಿ ಪಾಪದವ ಅಂತ ಇಲ್ಲ, ದೊಡ್ಡವ ಅಂತ ಇಲ್ಲ, ಮಧ್ಯಮ ವರ್ಗದವ ಅಂತ ಇಲ್ಲ, ಎಲ್ಲರದು ನಾವು ಶವಗಳದ್ದು ಹಿಂದೂ ಸಂಪ್ರದಾಯದಂತೆ ನಾವು ಶವ ಸಂಸ್ಕಾರವನ್ನು ಮಾಡಿದ್ವಿ. ನಮಗೆ ಮೊದಲಿಗೆ ನಾವು ಅದಕ್ಕೆ ಒಂದು 4-5 ಜನ ಯುವಕರ ತಂಡವನ್ನು ಮಾಡಿದ್ವಿ. ಆದರೆ ಯಾರೋ ಅಲ್ಪಸಂಖ್ಯಾತರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಮೃತದೇಹಗಳನ್ನು ಕೊಂಡೋಗಿ ನಾವು ಸುಡ್ತಾ ಇದ್ದೀವಿ, ಹಿಂದೂ ಸಹೋದರರು ಬರ್ತಾ ಇಲ್ಲ, ಬೇರೆಯವರು ಯಾರ್ದು ಬರ್ತಾ ಇಲ್ಲ ಅಂತೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವೈರಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅದು ನಮ್ಗೆ ತುಂಬ ನೋವಾಯಿತು. ನಾವು ಇಷ್ಟೊಂದು ಕೆಲಸ ಮಾಡ್ತಿದ್ದೀವಿ, ನಮ್ಮ ಹಿಂದೂಗಳಿಗೆ, ನಾವು ಹಿಂದೂ ಸಂಘಟನೆಯಾಗಿ ಹಿಂದೂಗಳಿಗೆ ನಾವು ಸಹಾಯ ಮಾಡದಿದ್ರೆ ಮತ್ತೆ ಸಂಘಟನೆ ಯಾಕೆ ಅಂತೇಳಿ ನಮಗೂ ಯೋಚನೆ ಬಂತು. ಹಾಗಾಗಿ ನಾವು ಅದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಜಿಲ್ಲೆ ಇರ್ಬೋದು ಮತ್ತು ಕೊಡಗು ಸೇರಿಸಿಕೊಂಡು ಇಲ್ಲಿ ನಾನೊಂದು ಕರೆ ಕೊಟ್ಟೆ. ಹಿಂದೂಗಳ ಮೃತದೇಹವನ್ನು ಬೇರೆಯವರು ಮಾಡುವಂಥ ಅಗತ್ಯ ಇಲ್ಲ, ಅದು ನಾವೇ ಮಾಡ್ತೀವಿ, ನಮ್ಮ ಅಲ್ಲಿ ಕಾರ್ಯಕರ್ತರ ತಂಡ ಇದೆ ಅಂತೇಳಿ. ಅದಕ್ಕೋಸ್ಕರ ಪ್ರತಿ ಜಿಲ್ಲೆಯಲ್ಲಿ 40 ಯುವಕರ ತಂಡವನ್ನು ನಾವು ರಚನೆ ಮಾಡಿದ್ವಿ. ಪ್ರತಿ ಜಿಲ್ಲೆಯಲ್ಲಿ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಯಲ್ಲಿ 40 ಮಂದಿ ಅಂತ ಒಂದು ತಂಡವನ್ನು ಮಾಡಿದ್ದೀವಿ. ತಂಡ ಮಾಡಿಕೊಂಡು ಆ ತಂಡಕ್ಕೆ ಕುತ್ಕೊಳ್ಳಿಕ್ಕೆ ಒಂದು ಸಪರೇಟ್ ಮನೆ, ಉದಾಹರಣೆಗೆ ಅವರು ಮನೆಗೆ ಹೋಗುವಂತಿಲ್ಲ. ಯಾಕೆಂತ ಹೇಳಿದ್ರೆ ನಿರಂತರವಾಗಿ ಕೋವಿಡ್ ರೋಗಿಗಳ ಅದರೊಟ್ಟಿಗೆ ನೀಡ್ತಾರೆ. ನಾಳೆ ಅವರಿಂದಾಗಿ ಬೇರೆಯವರಿಗೆ ತೊಂದರೆ ಆಯ್ತು ಅಂತ ಆಗಬಾರ್ದಲ್ವಾ? ಸಮಾಜ ಸೇವೆ ಮಾಡಿ ಸಮಾಜ ಸೇವೆ ಮಾಡಿ ಕೊನೆಗೆ ಮನೆಗೆ ತೊಂದರೆ ಮಾಡಿದ ಅಂತ ಹೇಳ್ಬಾರ್ದು. ಅದಕ್ಕೋಸ್ಕರ ನಮ್ಮ ಮಂಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಾಲಯ ಇದೆ, ಅಲ್ಲಿ ಬಜರಂಗ ದಳದ
ಅಂದರೆ ಒಟ್ಟು ಬಜರಂಗ ದಳ ವಾರಿಯರ್ಸ್ ಎಂಬ ಇದರಿಂದ 40 ಜನ ಯುವಕರು ಇವತ್ತು ಇದ್ದಾರೆ. ಉಡುಪಿಯಲ್ಲಿ ಒಂದು ತಂಡ, ಅವರು ಒಂದು ಮನೆ ಮಾಡಿಕೊಂಡು ಅಲ್ಲಿ ಇದ್ದಾರೆ. ಇನ್ನು ಪುತ್ತೂರಲ್ಲಿ ಒಂದು 10-20 ಜನ ಅದಕ್ಕಾಗಿ ತಯಾರಾಗಿದ್ದಾರೆ. ಜಾಸ್ತಿ ಮಂಗಳೂರಲ್ಲಿ ಆದ ಕಾರಣ ನಾವು ಇಲ್ಲಿ ಸ್ಮಶಾನಗಳು ಜಾಸ್ತಿ ಇರುವ ಕಾರಣ ಎಲ್ಲ ಪೇಷಂಟ್ಗಳು ಹೆಚ್ಚಾಗಿ ಮಂಗಳೂರಿನ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಬೇರೆಯವ್ರದ್ದು ಬಿಜಾಪುರ, ಹುಬ್ಳಿ ಆ ಕಡೆದೆಲ್ಲ ಇಲ್ಲಿಯೇ ಶವ ಸಂಸ್ಕಾರವನ್ನು ನಾವು ಇಲ್ಲಿಯೇ ಮಾಡಿದ್ದೀವಿ. ಅದೇ ರೀತಿ ಕೊಡಗಿನಲ್ಲಿ ಒಂದು ತಂಡ ಇದೆ. ಹೀಗೆ ಶವ ಸಂಸ್ಕಾರವನ್ನು ಹಿಂದೂ ಪದ್ಧತಿ ಪ್ರಕಾರ ಬಹಳ ಅಚ್ಚುಕಟ್ಟಾಗಿ ಇವತ್ತು ನಮ್ಮ ಬಜರಂಗ ದಳದ ಕಾರ್ಯಕರ್ತರು ಮಾಡಿಕೊಂಡು ಬರ್ತಾ ಇದ್ದಾರೆ. ಇದು ಈ ಮಾತಿನ ನಡುವೆ ಈಗ ನಿಮ್ಮ ಅನುಭವದ ಪ್ರಕಾರ ತುಂಬಾ ಜನ ಮೃತಪಡ್ತಾ ಇದ್ದಾರಾ? ನಾವು ಹೆಲ್ಪ್ ಡೆಸ್ಕ್ ಅಲ್ಲಿ ಹಾಕಿದ್ದು ನಾನು 24 hours ಅಂದರೆ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8-9 ಗಂಟೆ ತನಕ ಅಲ್ಲಿ ಹುಡುಗರು ಇರ್ತಾರೆ. ಆಮೇಲೆ ಫೋನಲ್ಲಿ ಏನಾದರೂ ಸಂಪರ್ಕ. ನಾನು ಪ್ರತಿ ದಿವಸ 1 ಗಂಟೆ ನಾನು ಹೋಗ್ತೀನಿ. ಹೆಚ್ಚಿನದು ವೆಲ್ನಾಕ್ ಆಸ್ಪತ್ರೆಯಲ್ಲಿ ಡೆತ್ ಆಗುತ್ತೆ. ಅಂದರೆ ಯಾರು ವೆಂಟಿಲೇಟರ್ ತನಕ ಹೋಗ್ತಾರೆ, ಕೊನೆಯ ಸ್ಟೇಜ್ ಅಲ್ಲಿ ಅವರು ಆಸ್ಪತ್ರೆಗೆ ದಾಖಲಾಗಿರ್ತಾರೆ, ಮತ್ತೆ ಯಾವುದು ICU ವೆಂಟಿಲೇಟರ್ಗೆ ಹೋಗ್ತಾರೆ. ಅದರಲ್ಲಿ ನನಗೆ ಗೊತ್ತಿದ್ದ ಪ್ರಕಾರ, ನಾನು ಅಂದರೆ ಮಾಧ್ಯಮದ ಮುಖಾಂತರ ಹೇಳಬಾರ್ದು, ಬಹಳ ನೋವಿನಿಂದ ಬಹಳ ಕಡಿಮೆ ಅಲ್ಲಿಂದ ಹೊರಗೆ ಬರುವುದು, ಒಳಗೆ ಹೋದವರು. ಅಲ್ಲಿ ಅಂತ ಮಾತ್ರ ಅಲ್ಲ, ಇವತ್ತು ಖಾಸಗಿ ಆಸ್ಪತ್ರೆಗಳನ್ನು ನೋಡಿಕೊಂಡ್ರು ಆಸ್ಪತ್ರೆಯ ICU ವೆಂಟಿಲೇಟರ್ಗೆ ಯಾರು ಒಳಗೆ ಹೋಗ್ತಾರೆ ಅಲ್ಲಿಂದ ಹುಷಾರಾಗಿ ಬರುವುದು ಬಹಳ ಕಡಿಮೆ. ಇದು ಈ ಕೋವಿಡ್ನ ಒಂದು ಬಹಳ ಗಂಭೀರವಾದಂಥ ಒಂದು ಪರಿಣಾಮ. ಜೊತೆಗೆ ಶರಣವರೇ ಮತ್ತು ವೀಕ್ಷಕರು ಕೂಡ ಗಮನಿಸಬೇಕಾದ ಒಂದು ವಿಚಾರ, ಅನೇಕ ಮಂದಿ ವೈದ್ಯರುಗಳ ಜೊತೆಗೆ ನಾವು ಮಾತನಾಡಿದ ಸಂದರ್ಭದಲ್ಲಿ ಕೂಡ ಮತ್ತು ನಿಮಗೆ ಸಾಮಾಜಿಕ ಕಾರ್ಯಕರ್ತರು ಸಂಘಟನೆಯವರಲ್ಲಿ ಮಾತನಾಡಿದಾಗ ಕೂಡ ತಿಳಿದು ಬಂದ ಒಂದು ವಿಚಾರ ಏನಂತ ಹೇಳಿದ್ರೆ, ವೀಕ್ಷಕರು ಕೂಡ ಗಮನಿಸಬೇಕು ಇದನ್ನು. ಇಲ್ಲಿ ಶರಣ್ ಪಂಪುವೆಲ್ ಅವರು ಅವರ ಅನುಭವದ ಪ್ರಕಾರ ಹೇಳಿದಂಥ ಮಾತು, ಅನೇಕ ಮಂದಿ ವೆಂಟಿಲೇಟರ್ ಅಥವಾ ICU ಅಲ್ಲಿ ಚಿಕಿತ್ಸೆ ಪಡೆದವರು ಈ ಕೋವಿಡ್ನ ಕಾರಣದಿಂದಾಗಿ ಮೃತಪಟ್ಟ ಘಟನೆಗಳು ಉಂಟು ಅಂತ. ಆದರೆ ಬಹುತೇಕ ವೈದ್ಯರುಗಳು ಹೇಳಿದಂಥ ಮತ್ತು ಸಾಮಾಜಿಕ ಕಾರ್ಯಕರ್ತರು ಹೇಳಿದಂಥ ಮತ್ತು ನಿಮ್ಮಂಥ ಸಾಮಾಜಿಕ ಕಾರ್ಯಕರ್ತರು ಮಾಡುವಂಥ ಆಂಬ್ಯುಲೆನ್ಸ್ನವರು ಹೇಳಿದ ಅಭಿಪ್ರಾಯಗಳ ಪ್ರಕಾರ ಬಹುತೇಕ ಮಂದಿ ಈ ರೀತಿ ಮೃತಪಡುವವರು ಅತ್ಯಂತ ಕಟ್ಟಕಡೆಯ ಏನು ಆ ದಮ್ಮು ಎಳಿಲಿಕ್ಕೆ ಆಗದೇ ಇರುವಂತ ಒಂದು ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗೆ ಬರ್ತಾರೆ. ಅಷ್ಟರ ತನಕ ಮನೆ ಮದ್ದು ಮಾಡಿಕೊಂಡು ಅಥವಾ ಅದರ ಬಗ್ಗೆ ತುಂಬಾ ಏನು ಚಿಂತೆ ಮಾಡದೆ ಸ್ವಲ್ಪ ನೆಗ್ಲಿಜೆನ್ಸ್ ತೋರಿಸಿ ಆಗುವಂತ ಪ್ರಕರಣಗಳೇ ಜಾಸ್ತಿ ಅಂತ ಒಂದು ಅಭಿಪ್ರಾಯ ಉಂಟು. ನಾನು ಆಸ್ಪತ್ರೆಯಲ್ಲಿ ಈಗ ನಾವು ನೋಡಿದಾಗ, ಈಗ ವೆಲ್ನಾಕ್ ಆಸ್ಪತ್ರೆಯಲ್ಲಿ ಬಹಳಷ್ಟು ಜನ ಅಲ್ಲಿ ಆಸ್ಪತ್ರೆಗೆ ದಾಖಲಾಗಲಿಕ್ಕೆ ಬರ್ತಾರೆ. ನೀವು ಹೇಳಿದ ಹಾಗೆ ಯಾರು ಆದಷ್ಟು ಬೇಗ ಬರ್ತಾರೆ ಆಸ್ಪತ್ರೆಗೆ, ಅವರು ಗುಣಮುಖರಾಗಿ ಹೋಗಿದ್ದಾರೆ. ಯಾರು ಆದಷ್ಟು ಬೇಗ ಬರ್ತಾರೆ ಅವರು ಗುಣಮುಖರಾಗಿ ಹೋಗ್ತಾ ಇದ್ದಾರೆ ಅಂತ. ನಾವು ಕೂಡ ಸಾರ್ವಜನಿಕರಿಗೆ, ನಾಗರಿಕರಿಗೆ, ನಮ್ಮೆಲ್ಲರಿಗೆ ನಾವು ಕೂಡ ತಿಳ್ಕೊಳ್ಬೇಕಾದದ್ದು, ನಮಗೆ ಏನಾದರೂ ರೋಗ ಲಕ್ಷಣಗಳು ಪರ್ಟಿಕ್ಯುಲರ್ಲಿ ಕೋವಿಡ್ ಬಂದಿದೆ ಅಂತ ಹೇಳಿದ್ರೆ ತಕ್ಷಣಕ್ಕೆ ವೈದ್ಯರನ್ನು ಸಂಪರ್ಕಿಸಿ. ಇವತ್ತು ದೂರವಾಣಿಗೆ ಮೂಲಕ ಕೂಡ ವೈದ್ಯರುಗಳು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಆ ಕಟ್ಟಕಡೆಯ ದಿನಕ ಇನ್ನು ನಡಿಲಿಕ್ಕೆ ಕೂಡ ಆಗುದಿಲ್ಲ, ದಮ್ಮು ತೆಗಿಲಿಕ್ಕೆ ಕೂಡ ಆಗುದಿಲ್ಲ ಅನ್ನುವ ತನಕ ಕಾಯಬೇಡಿ ಅಂತ ನಾನು ಮತ್ತೊಮ್ಮೆ ವಿನಂತಿಸ್ತೇನೆ. ಸಾಮಾಜಿಕ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅವರ ಅನುಭವದ ಹಿನ್ನೆಲೆಯಲ್ಲಿ. ಶರಣ್ ಅವರೇ, ಹೀಗಾಗಿ ಮತ್ತೆ ಇನ್ನು ಯುವಕರು, ಇದರಲ್ಲಿ ಸಾಕಷ್ಟು ಜನ ಯುವಕರು ಬಹಳ ಇದನ್ನು ಏನು ಆಗುದಿಲ್ಲ ಒಂದು ರೀತಿಯಲ್ಲಿ ಟೋಟಲ್ ನೆಗ್ಲೆಕ್ಟ್ ಮಾಡಿಕೊಂಡು ಇದ್ದಂಥ ಯುವಕರು ಸಾಕಷ್ಟು ಜನ ಮೃತಪಟ್ಟಿದ್ದಾರೆ. ಮೊನ್ನೆ ಒಬ್ಳು 17 ವರ್ಷದ ಹುಡುಗಿ ತೀರಿಕೊಂಡ್ಳು ಒಂದು 2-3 ದಿವಸ ಮುಂಚೆ. 30-40 ವರ್ಷದ ಯುವಕರು ತೀರಿಕೊಂಡಾಗ ನಮಗನಿಸಿದ್ದು ಯಾವ ರೀತಿಯ ಒಂದು ರೋಗ ಅಂತೇಳಿ. ಬಹುಶಃ ನನ್ನ ಜೀವಿತ ಕಾಲದಲ್ಲಿ, ಅಂದ್ರೆ ನಮ್ಮ ಈ ಜೀವಿತ ಕಾಲದಲ್ಲಿ ಈ ರೀತಿಯ ಸಾಂಕ್ರಾಮಿಕ ರೋಗವನ್ನು ನಾವು ನೋಡ್ಲೇ ಇಲ್ಲ. ಅಂದ್ರೆ ಇವತ್ತು ಹುಷಾರಿರ್ತಾನೆ, ರಾತ್ರಿ ಫೋನಲ್ಲಿ ಮಾತಾಡ್ತಾನೆ, ರಾತ್ರಿ ವಿಡಿಯೋ ಕಾಲ್ ಮಾತಾಡ್ತಾನೆ, ಮರು ದಿವಸ ಆಗುವಾಗ ಅವನು ಡೆತ್ ಆಗುತ್ತೆ. ಅಂದ್ರೆ ಆ ಆಕ್ಸಿಜನ್ ಲೆವೆಲ್ ಏನಿದೆ 94 ಇರಬೇಕಂತ ಹೇಳ್ತಾರೆ ವೈದ್ಯರು. 94-95 ಇದ್ದವ್ರದ್ದು ಆಕ್ಸಿಜನ್ ಲೆವೆಲ್ ಇಮಿಡಿಯೇಟ್ಲಿ ಮರು ದಿವಸ ಆದರೆ 85-80ಕ್ಕೆ ಬಂದು 40-30ಕ್ಕೆ ಬಂದು ವೆಂಟಿಲೇಟರ್ಗೆ ಹೋಗ್ತಾರೆ. ಸಮಸ್ಯೆ ಆಗ್ತಾ ಇದು ಯಾಕೆ ಏನು ಅಂತೇಳಿ ಬಹುಶಃ ಇವತ್ತಿಗೂ ನನಗೆ ಅದೊಂದು ಪ್ರಶ್ನೆ ಕಾಡ್ತಾ ಇದೆ. ಯಾವ ರೀತಿ ಅದು ಅಷ್ಟು ಬೇಗ ಅಷ್ಟು ಕಡಿಮೆ ಆಗ್ತಾ ಇದೆ ಅಂತೇಳಿ. ಡಾಕ್ಟರ್ ಹೇಳ್ತಾರೆ ನಮ್ಮ ಏನು ಹೇಳ್ತೀವಿ ವಿಲ್ ಪವರ್ ಅದು ಕಡಿಮೆ ಇದೆ, ಹೆದರ್ತಾರೆ, ಅದರಿಂದಾಗಿ ಅದು ಏರುಪೇರು ಆಗುತ್ತೆ ಅಂತೇಳಿ. ಈ ರೀತಿ ಡಾಕ್ಟರ್ ಹೇಳಿದ್ರೆ ಸತ್ಯನೂ ಕೂಡ ಇರಬಹುದು. ಅವನ ವಿಲ್ ಪವರ್ ಕಡಿಮೆ ಆಗೋದಕ್ಕೆ ಈ ಆಸ್ಪತ್ರೆಯ ಬಿಲ್ಗಳು ಕೂಡ ಒಂದು ಕಾರಣ. ಈಗ ನಾವು ಅನೇಕ
ನಿಮಗೆ ಸಾಮಾಜಿಕ ಕಾರ್ಯಕರ್ತರು ಬಂದು ಹೇಳಿದ ಘಟನೆಗಳನ್ನು ನೋಡಿದ್ದೇವೆ. ಆಸ್ಪತ್ರೆಗಳ ಮುಂದೆ ತಕರಾರು ಗಲಾಟೆ ಆದದ್ದು ಮತ್ತು ನಿಮ್ಮಂಥವರು ರಾಜಿ ಪಂಚಾಯತಿಕೆ ಮಾಡಿದ್ದನ್ನೆಲ್ಲ ನೋಡಿದ್ದೇವೆ. ಒಂದು ಅದು ಕೂಡ ಕಾರಣ ಇರ್ಬೋದು. ಮತ್ತೆ ಎಸ್, ಒಂದಷ್ಟು ನೆಗ್ಲಿಜೆನ್ಸ್ ಮತ್ತೆ ಆಲ್ರೆಡಿ ಅವರಿಗೆ ಇರುವಂಥ ಬೇರೆ ಕಾಯಿಲೆಗಳು, ಶುಗರ್, ಫ್ಯಾಟ್, ಇದರ ಬಗ್ಗೆ ಎಲ್ಲ ಸ್ವಲ್ಪ ಏನು ಕಾಳಜಿ ತೋರದೇ ಇರುವುದರಿಂದ ಕೂಡ ಇಂಥ ಪ್ರಕರಣಗಳು ನಡೀತದೆ ಅಂತ ವೈದ್ಯರುಗಳು ಮತ್ತು ವೈದ್ಯಕೀಯ ಸಂಶೋಧನೆಗಳು ಹೇಳುವಂಥದ್ದು. ಹೌದು. ನೀವು ಹೇಳಿದಾಗೆ ಬಿಲ್ಲಿನ ಬಗ್ಗೆ ಹೇಳಬೇಕಾದ್ರೆ, ನೀವು ಹೇಳಿದ್ರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಬಿಲ್ಗಳು ಜಾಸ್ತಿ ಆಗ್ತದೆ. ನಾವು ಸಾಕಷ್ಟು ಸಲ ನಮಗೆ ಈ ಸಹಾಯವಾಣಿಯ ಮುಖಾಂತರ ಕಾಲ್ಗಳು ಬಂದಿದೆ, ಆದರೆ ತುಂಬಾ ಜನರಿಗೆ ಗೊತ್ತಿಲ್ಲ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಮುಖಾಂತರ ಫ್ರೀ ಟ್ರೀಟ್ಮೆಂಟ್. ಎಸ್, ಆಯುಷ್ಮಾನ್ ಮೂಲಕ ಫ್ರೀ ಟ್ರೀಟ್ಮೆಂಟ್ ಇದೆ. ಇದು ಐಸಿಯು ಮತ್ತು ವೆಂಟಿಲೇಟರ್. ನಾನು ಹೇಳುವುದು, ಯಾವುದೇ ಖಾಸಗಿ ಆಸ್ಪತ್ರೆಗಳು ಇವತ್ತೇನಾದ್ರೂ ಈ ರೀತಿಯ ಬಿಲ್ಗಳನ್ನು ಹಾಕಿದ್ರೆ ಅವರು ತಕ್ಷಣ ಡಿಸಿಗೆ ಸಂಪರ್ಕ ಮಾಡಬೇಕು. ನಾವು ಸಾಕಷ್ಟು ಇಂಥ ಕೇಸುಗಳನ್ನು ಆಯುಷ್ಮಾನ್ನ ಅಂಡರ್ ತಗೊಂಡು ಬಂದು ಬಿಲ್ ಅನ್ನು ಕಡಿಮೆ ಮಾಡಿದಷ್ಟು ತುಂಬಾ ಉದಾಹರಣೆಗಳಿದೆ. ಇದು ನಮ್ಮವರಿಗೆ ಇನ್ನೊಂದು ಶರಣ್ ಅವರೇ, ಬಹುಶಃ ಅಡ್ಮಿಟ್ ಆಗುವ ಟೈಮಲ್ಲಿ ಕೂಡ ಅವರು ನಾನು ಆಯುಷ್ಮಾನ್ ಕಾರ್ಡ್ ಮೂಲಕ ಅಥವಾ ಏನು ಆಯುಷ್ಮಾನ್ ಫಲಾನುಭವಿಯಾಗಿ ನಾನು ಅಡ್ಮಿಟ್ ಆಗ್ತೇನೆ ಅನ್ನೋದನ್ನು ಕೂಡ ಒಂದಲ್ಲಿ ಹೇಳಬೇಕಾಗತ್ತಾ ಅಂತ. ಅದು ಹೇಳಬೇಕಾಗತ್ತೆ. ಸಪೋಸ್ ಹೇಳಿಲ್ಲ ಅಂತ ಹೇಳಿದ್ರು ಸರ್ಕಾರ ಅದಕ್ಕೆ ಸ್ಪಂದನೆ ಕೊಡುತ್ತೆ. ಈಗ ಉದಾಹರಣೆಗೆ ಅದರಲ್ಲಿ ನೀವು ಹೇಳಿದಾಗೆ ಕೊನೆಯ ಕ್ಷಣದಲ್ಲಿ ಬಂದು ಅಡ್ಮಿಟ್ ಆಗಿರ್ತಾರೆ, ಗಡಿಬಿಡಿಯಲ್ಲಿ ಏನು ಎತ್ತ ಅಂತ ನೆನಪಿರುವುದಿಲ್ಲ, ಹೇಳಬೇಕಾಗುವಂತ ಏನು ತಲೆಗೆ ಬಂದಿರುವುದಿಲ್ಲ. ಹೌದು. ಸೊ ಅವರು ಮರುದಿವಸ ಅಥವಾ ನಂತರ ಕೂಡ ಹೇಳಿಕೊಂಡು ನಡೀತದೆ. ಯಾಕೆಂತ ಹೇಳಿದ್ರೆ, ನಾವು ಆಯುಷ್ಮಾನ್ ಅಂತ ಹೇಳಿದ ತಕ್ಷಣ ನಮಗೆ ಸಪ್ರೇಟ್ AC ರೂಮ್ ಬೇಕು ಅಥವಾ ಇನ್ನೊಂದು ರೂಮ್ ಬೇಕು, ಇದು ಸಿಗಲ್ಲ. ಇದರಲ್ಲಿ ಖಂಡಿತ ಟ್ರೀಟ್ಮೆಂಟ್ ಸಿಗುತ್ತೆ. ಈಗ ಈ ದುರಿತ ಕಾಲದಲ್ಲಿ ಬೇಕಾಗಿರುವುದೇ ಚಿಕಿತ್ಸೆ. ಇದು ಸಿಗುತ್ತೆ, ICU ಸಿಗುತ್ತೆ, ವೆಂಟಿಲೇಟರ್ ಫ್ರೀ ಸಿಗುತ್ತೆ, ಆಮೇಲೆ ಜನರಲ್ ಬೆಡ್ ಕೊಡ್ತಾರೆ ಆಯುಷ್ಮಾನ್ ಅಲ್ಲಿ. ಸಪೋಸ್ ನಿಮ್ಗೆ ಏನಾದ್ರೂ ಬೆಡ್ಗಳು ಬೇಕಿದ್ರೆ ಅದರ ಡಿಫರೆನ್ಸ್ ಅಮೌಂಟ್ ಅನ್ನು ನಾವು ಅದಕ್ಕೆ ಖಾಸಗಿ ಆಸ್ಪತ್ರೆಗಳಿಗೆ ಕಟ್ಟಬೇಕು. ಹಾಗಾಗಿ ಅದರಲ್ಲಿ BPL ಕಾರ್ಡಿನವರಿಗೂ ಇರ್ಬೋದು, APL ಕಾರ್ಡಿನವರಿಗೂ ಇರ್ಬೋದು, ಆಯುಷ್ಮಾನ್ ಎಲ್ರಿಗೂ ಸಿಗುತ್ತೆ. ಇದು ಸರ್ಕಾರ APL ಕಾರ್ಡ್ನವರಿಗೂ ಸಿಗ್ತದೆ, BPL ಕಾರ್ಡ್ನವರಿಗೂ ಸಿಗುತ್ತೆ. ಸಾಕಷ್ಟು ಬರೇ BPL ನವರಿಗೆ ಅಂತ, ಅದು APL ನವರಿಗೆ ಕೂಡ ಸಿಗುತ್ತೆ. ಸಾಕಷ್ಟು ಜನ ಇದರ ಮಾಹಿತಿ ಕೊರತೆ ಇದೆ. ಹಾಗಾಗಿ ನಾನು ದಯವಿಟ್ಟು ಮಾಧ್ಯಮದ ಮುಖಾಂತರ ಹೇಳುವುದು, ನೀವು ಆಸ್ಪತ್ರೆಗೆ ಹೋದಾಗ ವಿಚಾರಣೆ ಮಾಡಿ, ಇಲ್ಲಿ ನಮ್ದು ಆಯುಷ್ಮಾನ್ ಮುಖಾಂತರ ನನ್ನನ್ನು ದಾಖಲಾತಿ ಮಾಡಿ ಅಂತ ಹೇಳಿ. ಖಂಡಿತವಾಗ್ಲೂ ಅವರು ಮಾಡಲೇಬೇಕು. ಇಲ್ಲದ್ರೆ ಸರ್ಕಾರ ಇದಕ್ಕೆ ಒಪ್ಪಲ್ಲ. ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವಂತನೂ ಆದೇಶವನ್ನು ಕೊಟ್ಟಿದೆ. ಇನ್ನು ಖಾಸಗಿ ಆಸ್ಪತ್ರೆಗಳು ಸುಮಾರು ಲಕ್ಷಗಳು ಬಿಲ್ ಆಗುತ್ತೆ. ಅದು ನಾವು ಅಲ್ಲಿ ಯಾವ ರೀತಿ ನಾವು ಅದನ್ನು ಆಸ್ಪತ್ರೆಯಲ್ಲಿ ಸೌಲಭ್ಯವನ್ನು ತೆಗೆದುಕೊಳ್ಳುತ್ತೇವೆ ಅದರ ಆಧಾರದ ಮೇಲೆ ಅವರು ಆಗ್ತಾರೆ. ಹೌದು, ಕೆಲವರು ಪ್ರೈವೇಟ್ ರೂಮ್ ತೆಗೆದುಕೊಂಡಿರ್ತಾರೆ. ಈಗ ಸಾಕಷ್ಟು ಆಸ್ಪತ್ರೆಗಳಲ್ಲಿ ಬಿಲ್ ಕಟ್ಟುವ ಸಂದರ್ಭದಲ್ಲಿ ನಮಗೆ ಕಾರ್ಯಕರ್ತರು ಫೋನ್ ಮಾಡಿದ್ದಾರೆ, ಸಾಕಷ್ಟು ಜನ, ನಮ್ಗೆ ಇಷ್ಟು ಬಿಲ್ ಆಗಿದೆ, ಇದಾಗಿದೆ ಅಂತ. ಅದಕ್ಕೆ ನಾವು ತಕ್ಷಣ ನೀವು ಆಯುಷ್ಮಾನ್ ಇದೆ ಅಂತ ಕೇಳಿದ್ವಿ. ಹಾಗೆ ಆಯುಷ್ಮಾನ್ ಮುಖಾಂತರ ಅಲ್ಲಿ ಒಬ್ಬ ನೋಡಲ್ ಆಫೀಸರ್ ಇದ್ದಾನೆ, ಆಸ್ಪತ್ರೆಯಲ್ಲಿ ನೋಡಲ್ ಆಫೀಸರ್ ಇದ್ದಾನೆ. ಅವನ ಗಮನಕ್ಕೆ ತಂದ್ರೆ ಅಲ್ಲಿ ಎಷ್ಟು ಕಡಿಮೆ ಮಾಡ್ಲಿಕ್ಕಾಗುತ್ತೆ ಅಷ್ಟು ಆಯುಷ್ಮಾನ್ ಮುಖಾಂತರ ಕಡಿಮೆ ಮಾಡ್ಲಿಕ್ಕಾಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಸೊ ಅದೇ ಮತ್ತೊಮ್ಮೆ ವೀಕ್ಷಕರಿಗೆ ನೆನಪು ಮಾಡಿಕೊಳ್ಳುವಂಥದ್ದು, ಆಯುಷ್ಮಾನ್ ಸೌಲಭ್ಯ ಅದು ಕೇವಲ BPL ಕಾರ್ಡ್ನವರಿಗೆ ಮಾತ್ರ ಅಲ್ಲ, APL ಕಾರ್ಡ್ನವರಿಗೆ ಕೂಡ ಲಭಿಸುತ್ತೆ. ಜೊತೆಗೆ ಒಂದು ವೇಳೆ ನೀವು ಆರಂಭದಲ್ಲಿ ದಾಖಲಾಗುವ ಸಂದರ್ಭದಲ್ಲಿ ನೀವು ಈ ವಿಚಾರವನ್ನು ತಿಳಿಸದೇ ಇದ್ದರೂ ಕೂಡ ಆನಂತರ ಕೂಡ ನೀವು ಸಂಬಂಧಪಟ್ಟ ಡೆಸ್ಕ್ನಲ್ಲಿ, ಅಂದರೆ ಪ್ರತಿ ಆಸ್ಪತ್ರೆಯಲ್ಲಿ ಕೂಡ ಒಂದು ಹೆಲ್ಪ್ ಡೆಸ್ಕ್ ಇರುತ್ತೆ, ಆ ಮೂಲಕ ನೀವು ಅಲ್ಲಿ ಮೆಸೇಜ್ ಕನ್ವೆ ಮಾಡಿದರೆ ನಿಮಗೆ ಆಯುಷ್ಮಾನ್ ಏನು ಸೌಲಭ್ಯವನ್ನು ನಿಮಗೆ ಕನ್ವರ್ಟ್ ಮಾಡಿ. ಅದರಲ್ಲಿ ಒಂದು ನಾನು ಹೇಳಲಿಕ್ಕೆ ಮರೆತು ಹೋದದ್ದು ಅಂದರೆ, ಕೆಲವು ಸಲ ಚಾರ್ಜಸ್ ಎಲ್ಲ ಅಲ್ಲಿ ಆಸ್ಪತ್ರೆಯ ಚಿಕಿತ್ಸೆ ಚಾರ್ಜಸ್ ಎಲ್ಲ ಆಯುಷ್ಮಾನ್ ಅಂಡರ್ ಬರುತ್ತೆ. ನಾವು ಹೊರಗಿನಿಂದ ಡಾಕ್ಟರ್ ಬರ್ತಾರೆ, ಉದಾಹರಣೆಗೆ ಯಾರು ಒಬ್ಬ ಸ್ಪೆಷಲಿಸ್ಟ್ ಬರ್ತಾನೆ ಅಥವಾ ನಮ್ದೇ ಒಬ್ರು ಡಾಕ್ಟರ್ ಬೇಕು ಅಂತ ಹೇಳಿ, ಆ ಡಾಕ್ಟರ್ನ ಚಾರ್ಜಸ್ ಮಾತ್ರ ಯಾರು ಆ ರೋಗಿಗಳು ಅದು ಕೊಡಬೇಕಾಗ್ತದೆ. ಆಸ್ಪತ್ರೆಗೆ ಹೊರಗಿನ ವೈದ್ಯರು ಬಂದಿದ್ದರೆ, ಟ್ರೀಟ್ಮೆಂಟ್ ಸಲುವಾಗಿ ಬೇರೆ ಸ್ಪೆಷಲಿಸ್ಟ್ಗಳು ಬಂದಿದ್ರೆ ಅವರ ಸಂಬಂಧಪಟ್ಟ ಚಾರ್ಜ್ ಅನ್ನು ಪೇಷಂಟ್ ಅದು ಸರ್ಕಾರ ಕೊಡಲ್ಲ. ಸರ್ಕಾರ ಇಂತಿಷ್ಟು ಕೊಡುತ್ತೆ, 1,000 2,000 ಕೊಟ್ಟು ಬಿಡುತ್ತೆ. ಆದ್ರೆ ಡಾಕ್ಟರ್ ಒಂದು 5,000 10,000 ಚಾರ್ಜಸ್ ಮಾಡಿದ್ರೆ ಅದು ಆಯುಷ್ಮಾನ್ ಅಂಡರ್ ಆಯುಷ್ಮಾನ್ ಅವರು ಕೊಡಲ್ಲ. ಹಾಗಾಗಿ ಏನೋ ಮನಸ್ಸು ಮಾಡಿ ಡಾಕ್ಟರ್ ಅದನ್ನು ಕಡಿಮೆ ಮಾಡಿದ್ರೆ ಸಂತೋಷ, ಇಲ್ಲದ್ರೆ ಅದನ್ನು ನಾವು ಕೊಡಲೇಬೇಕಾಗುತ್ತೆ. ಈ ರೀತಿ ಈಗ ಎಸ್ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರೆ, ನಿಮ್ಮ ತಾಲೂಕು ಮಟ್ಟದಲ್ಲೆಲ್ಲ ನಿಮ್ಮ ಸಂಘಟನೆಯ ಕಾರ್ಯಕರ್ತರುಗಳೆಲ್ಲ ಯಾವ ರೀತಿಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ನೀವು ಅದನ್ನು ಯಾವ ರೀತಿ ಮಾನಿಟರ್ ಮಾಡ್ತಾ ಇದ್ದೀರಿ? ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ ತಕ್ಷಣ ನಮ್ಮ ವಿಶ್ವ ಹಿಂದೂ ಪರಿಷತ್ನ ಲೆಕ್ಕದಲ್ಲಿ ನಾವು ಎರಡು ಜಿಲ್ಲೆ ಅಂತ ನಾವು ಕರಿತೀವಿ. ಒಂದು ಪುತ್ತೂರು ಸಂಘದ ಇದರಲ್ಲಿ ನಾವು ಹಾಗೆ ಪುತ್ತೂರು ಮತ್ತೆ ಮಂಗಳೂರು ಪ್ರಖಂಡ ಅಂತ ಕರಿತೀವಿ. ಇದರಲ್ಲಿ ಒಟ್ಟು ನಮಗೆ 11 ಪ್ರಖಂಡ ಇದೆ, ಅಲ್ಲಿ ಒಂದು 7 ಪ್ರಖಂಡ ಇದೆ, ಒಟ್ಟು 18 ಪ್ರಖಂಡ ಇದೆ. 18 ಪ್ರಖಂಡದಲ್ಲಿಯೂ
ಈ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿಯ ಆ ತಾಲೂಕಲ್ಲಿ ಸಂಬಂಧಪಟ್ಟ ಹಾಗೆ ಫುಡ್ ಕಿಟ್ ವಿತರಣೆ ಇರ್ಬೋದು, ಅಥವಾ ರಕ್ತದ ಅವಶ್ಯಕತೆ ಇರ್ಬೋದು, ಅಥವಾ ಯಾವುದಾದ್ರೂ ಮನೆಗೆ ತೊಂದರೆ ಆದಾಗ ಅವರಿಗೆ ಸ್ಪಂದನ ನೀಡುವುದಿರ್ಬೋದು, ಅಥವಾ ಅಲ್ಲಿಂದ ಯಾರು ತೊಂದರೆ ಆದಂಥ ರೋಗಿಗಳಿದ್ದಾರೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡುವುದಿರ್ಬೋದು, ಇದೆಲ್ಲವೂ ಆಯಾಯ ತಾಲೂಕಿನ ಮುಖಾಂತರ ಅಲ್ಲಿಯ ಕಾರ್ಯಕರ್ತರ ತಂಡ ಇದನ್ನು ಮಾಡ್ಕೊಂಡು ಬರ್ತಾ ಇದೆ. ಮತ್ತೆ ಒಂದು ಸೆಂಟರ್ ಆಗಿ ನಾವು ಇಲ್ಲಿ ಹೆಲ್ಪ್ ಡೆಸ್ಕ್ ಏನು ಮಾಡಿದ್ದೀವಿ, ಆ ತಾಲೂಕಿಂದ ಇಲ್ಲಿ ನೇರವಾಗಿ ಇಲ್ಲಿ ಫೋನ್ ಬರುತ್ತೆ, ಇಲ್ಲ ಫೋನ್ ಬಂದು ಇಲ್ಲಿಯ ಕಾರ್ಯಕರ್ತರ ಮುಖಾಂತರ. ಒಂದು ನಿಮಿಷ ಮಧ್ಯೆ ನಾವಿಲ್ಲಿ ವಿಜುವಲ್ ಅಲ್ಲಿ ನೋಡ್ತಾ ಇದ್ದೇವೆ ಅಂತಿಮ ಸಂಸ್ಕಾರ ಮಾಡುವಂಥದ್ದು. ಈಗ ನಿಮ್ಮ ಕಾರ್ಯಕರ್ತರು ಮಾಡ್ತಾ ಇರುವಂಥದ್ದು PPE ಕಿಟ್ ಎಲ್ಲ ಧರಿಸಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ನಿಮ್ಮ ಕಾರ್ಯಕರ್ತರಿಗೆ ಏನಾದರೂ ತೊಂದರೆ ಆಗಿದೆ ನೋಡಿ, ಒಂದು ಯಾವ ಕೋವಿಡ್ ಸಂಬಂಧಪಟ್ಟಂಥ ರೋಗಿಗಳಿಗೆ ಅಥವಾ ಮೃತಪಟ್ಟಂಥ ಶವ ಸಂಸ್ಕಾರವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ, ಅಂಥ ಕಾರ್ಯಕರ್ತರ ಆರೋಗ್ಯದ ಜವಾಬ್ದಾರಿ ಕೂಡ ನಮ್ಮದೇ. ಅದಕ್ಕೋಸ್ಕರ ಸರ್ಕಾರದ ಯಾವ ಪ್ರೋಟೋಕಾಲ್ ಇದೆ, ಕ್ರಮಗಳಿದೆ ಅಥವಾ ನಿಯಮಗಳಿದೆ, ಅದನ್ನೇ ಪಾಲನೆ ಮಾಡಿಕೊಂಡು ನಾವು ಇವತ್ತು ಈ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರೊಟ್ಟಿಗೆ ಯಾರು ಶವ ಸಂಸ್ಕಾರದ ಮಾಡ್ತಾ ಇದ್ದಾರೆ ಹುಡುಗರು 40 ಜನ, ಅವರಿಗೂ ನಾವು ವ್ಯಾಕ್ಸಿನ್ನ ಈಗಾಗಲೇ ಅವರಿಗೆ ಫಸ್ಟ್ ಡೋಸ್ ವ್ಯಾಕ್ಸಿನ್ ಕೂಡ ಇದನ್ನು ಮಾಡಿದ್ದೀವಿ. ದೇವರ ದಯೆಯಲ್ಲಿ ಇಷ್ಟರ ತನಕ ನಾವು ಮಾಡಿದಂಥ ಸೇವೆಯ ಪ್ರತಿಫಲವನ್ನು ಏನು ಯಾರಿಗೂ ಕೂಡ ಇಷ್ಟರ ತನಕ ಒಬ್ಬೊಬ್ಬ ಕಾರ್ಯಕರ್ತನಿಗೆ ತೊಂದರೆ ಆಗಿಲ್ಲ, ಎಲ್ಲರೂ ಆರಾಮದಲ್ಲಿದ್ದಾರೆ, ಇದಿಲ್ಲ. ಇನ್ನು ಎರಡನೇದು, ನಾನು ಶವ ಸಂಸ್ಕಾರದ್ದು ತಮಗೆ ಹೇಳಲೇಬೇಕು ಮಾಧ್ಯಮದ ಮುಖಾಂತರ. ಸಾಕಷ್ಟು ಜನ ಅದರಲ್ಲಿ ನಾನು ಆಗ ಹೇಳಿದ ಹಾಗೆ ತುಂಬ ಬಡತನದವರು, ಶ್ರೀಮಂತ ಯಾರಿದ್ದಾರೆ ಅವ್ರದ್ದು ಎಲ್ಲರದ್ದು ನಾವು ಮಾಡಿದ್ದೀವಿ. ನನಗೆ ಅಲ್ಲಿ ನೋಡಿ ಆಶ್ಚರ್ಯ ಆದದ್ದು, ಬಂಧುಗಳು ಮನೆಯವ್ರದ್ದು ಗಂಡ ಸತ್ತರೆ ಹೆಂಡತಿ ಹತ್ತಿರ ಬರಲ್ಲ, ಅಣ್ಣ ಸತ್ತರೆ ಅಮ್ಮ ಬರಲ್ಲ, ತಾಯಿ ಸತ್ತರೆ ಮಗ ಬರಲ್ಲ. ಅಂತ ಸಂದರ್ಭದಲ್ಲಿ ಅಂದ್ರೆ ಅಷ್ಟು ಒಂದು ಹೆದರಿಕೆ, ಈ ಕೋವಿಡ್ ಅಷ್ಟೊಂದು ಸಂಬಂಧಗಳನ್ನು ಕೂಡ ಬ್ರೇಕ್ ಮಾಡಿದೆ. ಬ್ರೇಕ್ ಮಾಡುವಷ್ಟು ಅಪಾಯವನ್ನು ಈ ಕೋವಿಡ್ ಇದು ಯಾವುದು ಕೊರೋನಾ ವೈರಸ್ ಸೃಷ್ಟಿ ಮಾಡಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಇದನ್ನು ಗಣನೆಗೆ ತೆಗೆದುಕೊಳ್ಳದೆ ಅದನ್ನು ಹತ್ತಿರ ಮಾಡಿಕೊಂಡು ಅದೇ ಮೃತದೇಹವನ್ನು ಹೊತ್ಕೊಂಡು ಹೋಗಿ ಸ್ಮಶಾನದಲ್ಲಿ ನಮ್ಮ ಯಾವ ಅಂತ್ಯ ಸಂಸ್ಕಾರ ಮಾತ್ರ ಅಷ್ಟು ಮಾತ್ರ ಅಲ್ಲ, ಕೆಲವು ಊರಿನವರು, ಈಗ ಬಿಜಾಪುರದವ್ರದ್ದು ಮೊನ್ನೆ ಒಂದು ಬಂತು, ಮನೆಯವರು ಯಾರಿಲ್ಲ, ಅಗ್ನಿಶುಭ್ರ ಮಾಡಬೇಕಾದ್ರೆ ಸಂಬಂಧಿಕರು ಬೇಕು, ಯಾರೇ ಇಲ್ಲ. ಆಗ ನಾವೇ ನಮ್ಮ ಕಾರ್ಯಕರ್ತರೇ ಅವರಿಗೆ ಸಂಬಂಧಿಕರು. ಯಾರ್ದೋ ಒಂದು ತಾಯಿ ಸತ್ತು ಹೋದ್ರೆ ಅದಕ್ಕೆ ಮಗ, ನಮ್ಮ ಕಾರ್ಯಕರ್ತರೇ ಮಗ. ಈ ರೀತಿ ನಾವೇ ಅಗ್ನಿಸ್ಪರ್ಶ ಮಾಡಿಕೊಂಡು ಎಲ್ಲ ವಿಧಿವಿಧಾನಗಳನ್ನು ಮಾಡಿಕೊಂಡು ಕೊನೆಗೆ ಮರುದಿವಸ ಅದರ ಅಸ್ಥಿ ವಿಸರ್ಜನೆಯನ್ನು ಒಂದೆರಡು ಇದರದ್ದು ಮಾಡಿದ್ದು ನಮ್ಮ ಕಾರ್ಯಕರ್ತರು ಇದೆ. ಅಂದ್ರೆ ಯಾರು ಇಲ್ಲದ್ದು ಇದು ಹಿಂದೂ ಸಂಪ್ರದಾಯದ ಪ್ರಕಾರ ಅವರಿಗೆ ಮೋಕ್ಷ ಸಿಗಬೇಕು ಎಂಬುದು ನಮ್ಮ ನಂಬಿಕೆ. ಆ ಆಧಾರದಲ್ಲಿ ಯಾವುದೆಲ್ಲ ನಮಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಎಲ್ಲ ಮಾಡಿಕೊಂಡು ಬರ್ತಾ ಇದ್ದಾರೆ. ನಾವು ಸಣ್ಣ ಬ್ರೇಕ್ ತಗೊಳ್ಳೋ ಬ್ರೇಕ್ ನಂತರ ನಾನು ಈ ಒಂದು ಮಾತುಕತೆಯನ್ನು ಮುಂದುವರಿಸ್ತೇನೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಅದರ ಅಂಗ ಸಂಸ್ಥೆಗಳು ಯಾವ ರೀತಿಯ ಒಂದು ಸೇವಾ ಚಟುವಟಿಕೆಯನ್ನು ಈ ಒಂದು ಲಾಕ್ಡೌನ್ ಸಮಯದಲ್ಲಿ ಈ ಒಂದು ಕೋವಿಡ್ನ ಕಷ್ಟಕಾಲದಲ್ಲಿ ನಡೆಸಿಕೊಂಡು ಬರ್ತಾ ಇದೆ ಅನ್ನೋದನ್ನು ನಾವು ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇವೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ.
ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real number one paint. SDM ಕಾಲೇಜು ಉಜಿರೆ. ಎಸ್, ಕೊರೋನಾ ಗೆಲ್ಲೋಣ, ಬಿ ಪಾಸಿಟಿವ್ ಅಂದರೆ ಈ ಒಂದು ದುರಿತ ಕಷ್ಟಕಾಲದ ನೋವಿನ ಸಂದರ್ಭದಲ್ಲಿ, ಲಾಕ್ಡೌನ್ನ ಸಂಕಷ್ಟದ ಸಂದರ್ಭದಲ್ಲಿ ನಾವು ಧನಾತ್ಮಕವಾಗಿ ಚಿಂತಿಸಬೇಕು, ಜೊತೆಗೆ ಧನಾತ್ಮಕವಾಗಿ ಕೆಲಸ ಮಾಡಬೇಕು. ಈ ರೀತಿಯಾಗಿ ನಮ್ಮ ನಡುವೆ ಅನೇಕ ಸಂಘ ಸಂಸ್ಥೆಗಳು ಇವತ್ತು ಕೆಲಸ ಮಾಡ್ತಾ ಉಂಟು. ನೋವಿನಲ್ಲಿರುವವರ, ಕಷ್ಟದಲ್ಲಿರುವವರ ಕಷ್ಟಕ್ಕೆ ಹೆಗಲು ಕೊಡ್ತಾ ಉಂಟು. ಇಂತಹ ಒಂದು ಕೆಲಸ ಮಾಡ್ತಾ ಇರುವಂಥ ಪ್ರಮುಖ ಸಂಘಟನೆಯಾಗಿ ವಿಶ್ವ ಹಿಂದೂ ಪರಿಷತ್ ಮತ್ತು ಅದರ ಅಂಗಸಂಸ್ಥೆ ಬಜರಂಗ ದಳ ಮತ್ತು ಅದರ ಇತರ ಅಂಗಸಂಸ್ಥೆಗಳು ಕೆಲಸ ಮಾಡ್ತಾ ಉಂಟು. ಈ ಒಂದು ಎಲ್ಲ ಅವರ ಸೇವಾ ಚಟುವಟಿಕೆಗಳ ಬಗ್ಗೆ ಶರಣ್ ಪಂಪೆಲ್ ಅವರು VHP ವಿಶ್ವ ಹಿಂದೂ ಪರಿಷತ್ತಿನ ವಿಭಾಗೀಯ ಕಾರ್ಯದರ್ಶಿ ಅವರು ಮಾತಾಡ್ತಾ ಇದ್ದಾರೆ. ಈಗಾಗಲೇ ಅವರು ಅವರ ಹೆಲ್ಪ್ ಡೆಸ್ಕ್ ಮೂಲಕ ಯಾವ ರೀತಿಯ ಕೆಲಸವನ್ನು 24x7 ದಿನದ 24 ಗಂಟೆಯು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಮ್ಮ ಮುಂದೆ ಇಟ್ಟು, ಜೊತೆಗೆ ಎಲ್ಲ ತಾಲೂಕುಗಳಲ್ಲಿ ಅವರ ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಊಟೋಪಚಾರ ಕೊಡುವುದು ಅಥವಾ ಕಷ್ಟದಲ್ಲಿರುವವರನ್ನು ಆಸ್ಪತ್ರೆಗೆ ಸಾಗಿಸುವಂಥದ್ದು ಅಥವಾ ಅಂತಿಮ ಸಂಸ್ಕಾರ ಮಾಡುವಂಥ ತಂಡಗಳು ಯಾವೆಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಅವರು ನಮ್ಮ ಮುಂದೆ ಇಟ್ಟರು. ಎಸ್, ನಾನು ಮತ್ತೆ ಮಾತುಕತೆಯನ್ನು ಮುಂದುವರಿಸುವಾಗ ಶರಣ್ ಅವರೇ, ನೀವು ಈಗಾಗಲೇ ಹೇಳಿದ್ರಿ ನಾವು ಒಂದು ಅಂತಿಮ ಸಂಸ್ಕಾರವನ್ನು ಆ ಒಂದು ವಿಧಿವಿಧಾನದ ಪ್ರಕಾರವೇ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ ಅಂತ. ಮತ್ತು ನೀವು ಕೂಡ ಹೇಳಿದ್ರಿ, ನಾವು ಕೂಡ ಅನೇಕ ಸಂದರ್ಭದಲ್ಲಿ ನೋಡಿದ್ದೇವೆ, ಎಷ್ಟೋ ಸಂದರ್ಭದಲ್ಲಿ ಕುಟುಂಬಿಕರ ಹತ್ತಿರವೇ ಬರುವುದಿಲ್ಲ, ಬಂಧು ಬಳಗದವರು ಕೂಡ ಹತ್ತಿರ ಬರುವುದಿಲ್ಲ. ಈಗ ಇದೊಂದು ತೀರಾ ನೋವಿನ ಸಂಗತಿ ಅಲ್ವಾ? ಈಗ ನಿಮ್ಮ ಕಾರ್ಯಕರ್ತರು ಪ್ರೋಟೋಕಾಲ್ ಪ್ರಕಾರ PP ಕಿಟ್ ಧರಿಸಿ ಅಂತಿಮ ಸಂಸ್ಕಾರ ಎಲ್ಲ ಮಾಡ್ತಾರೆ. ಆದರೆ ಮನೆ ಬಂಧುಗಳು ನಾವು ಯಾಕೆ ಇಷ್ಟು ದೂರ ನಿಲ್ಲಬೇಕು? ನಾವು ಕನಿಷ್ಠ ಒಂದು ಸ್ಮಶಾನ ತನಕ ಬರುವಂಥ ಒಂದು ಕರ್ಟಸಿ ಬಾಂಧವ್ಯವನ್ನು ನಮ್ಮಲ್ಲಿ ಎಷ್ಟೋ ಮಂದಿ ಈಗ ತೋರಿಸ್ತಾ ಇಲ್ಲ. ಖಂಡಿತವಾಗ್ಲೂ ದೂರ ನಿಂತ್ಕೊಳ್ಳಿ, ತೊಂದರೆ ಇಲ್ಲ, ದೂರ ನಿಂತ್ಕೊಳ್ಳಿ, ಎಲ್ಲ ಪ್ರೋಟೋಕಾಲ್ ಪ್ರಕಾರ ನಾವು ಆ ಪ್ರೋಟೋಕಾಲ್ ಅನ್ನು ಬ್ರೇಕ್ ಮಾಡೋದು ಬೇಡ. ಖಂಡಿತವಾಗ್ಲೂ ಬಹಳ ನೋವಿನ ಸಂಗತಿ. ನಮ್ಮ ಹಿಂದೂ ಧರ್ಮದ ಪ್ರಕಾರ ಅಥವಾ ಯಾರದೇ ಇರ್ಬೋದು, ಯಾರೋ ಸತ್ತಾಗ ಅವರದ್ದು ಮುಖ ನೋಡಬೇಕು, ಅವರಿಗೆ ಒಂದು ತೊಟ್ಟು ನೀರು ಕೊಡಬೇಕು ಅಂತೇಳಿ ಅದೊಂದು ನಮ್ಮ ಸಂಪ್ರದಾಯ, ಅದು ಗೌರವದ ಸಿಗಬೇಕು ಅಂತೇಳಿ. ಆದರೆ ಈ ಕೋವಿಡ್ ಸಂದರ್ಭದಲ್ಲಿ ಎದರಿ ಯಾರು ಹತ್ತಿರ ಬರುವುದಿಲ್ಲ, ಯಾರು ನಮಗೆ ಬೇಡ ನೀವೇ ಹೋಗಿ ಅದನ್ನು ಅಂತಿಮ ಸಂಸ್ಕಾರ ಮಾಡಿ ಅಂತ ಹೇಳುವವರು ತುಂಬಾ ಜನ ಇದ್ದಾರೆ. ಆದ್ರೆ ನಾವು ಅಲ್ಲಿಯ ವೆಲ್ನಾಕ್ ಆಸ್ಪತ್ರೆ ಇರ್ಬೋದು ಅಥವಾ ಬೇರೆ ಬೇರೆ ಡಾಕ್ಟರ್ ಹತ್ರ ಮಾತಾಡಿದಾಗ ಡಾಕ್ಟರ್ ನಮ್ಗೆ ಹೇಳಿದ್ರು, ಏನು ತೊಂದರೆ ಇಲ್ಲ, ಸತ್ತ ಮೇಲೆ ಆ ಕೋವಿಡ್ ವೈರಸ್ ಎಂಬುದೇ ಇರುವುದಿಲ್ಲ, ಏನು ಇರುವುದಿಲ್ಲ, ಅದು ಸುಮ್ಮನೆ ಅದು ಕಲ್ಪನೆ ಮಾತ್ರ, ಅದು ಸತ್ತ ಮೇಲೂ ಬರುತ್ತೆ. ಎಲ್ಲಿ ತನಕ ಹೇಳಿದ್ದಾರೆ ಅಂದ್ರೆ ಡಾಕ್ಟರ್, ಸರ್ಕಾರನೂ ಹೇಳಿದೆ, ಬೇಕಾದ್ರೆ ನಿಮ್ದು ಮನೆಗೆ ಕೊಂಡೋಗಿ ನಿಮ್ಮ ಮನೆಯ ಜಾಗದಲ್ಲಿ ಬೇಕಿದ್ರೆ ಹತ್ತಿರ ಸುತ್ತಮುತ್ತ ಯಾವ್ದಾದ್ರು ಸ್ಥಳ ಇದ್ರೆ ಅಲ್ಲಿ ಅಂತಿಮ ಸಂಸ್ಕಾರ ಮಾಡಿ. ಹಾಗಾಗಿ ಖಂಡಿತವಾಗ್ಲೂ ನಾನು ಮಾಧ್ಯಮದ ಮುಖಾಂತರ ನಮ್ಮ V4 ಚಾನೆಲ್ನ ಮುಖಾಂತರ ಹೇಳುವುದು, ಯಾರಾದ್ರೂ ಆಗಬಾರ್ದು, ಮೃತಪಡಬಾರ್ದು. ಸಪೋಸ್ ಯಾರಾದ್ರೂ ಮೃತಪಟ್ಟರೆ ನೀವು ಸ್ಮಶಾನಕ್ಕೆ ಬನ್ನಿ, ಒಂದು ತೊಟ್ಟು, ಯಾಗ ತಾಯಿ ಇರ್ಬೋದು, ಅಣ್ಣ ಇರ್ಬೋದು, ಅಕ್ಕ ಇರ್ಬೋದು, ಯಾರು ಸತ್ತು ನನ್ನ ಅಣ್ಣ ಅಂತೇಳಿ ಒಂದು ನೀರು ಹನಿ ಕೊಡಿ, ಏನು ತೊಂದರೆ ಇಲ್ಲ, ನಾವಿದ್ದೀವಿ, ನಮ್ಮ ಕಾರ್ಯಕರ್ತರಿದ್ದೇವೆ, ನಿಮ್ಮ ಬೇರೆಲ್ಲ ವ್ಯವಸ್ಥೆ ಏನಿದೆ ನಾವು ಕೊಡ್ತೀವಿ, ನಿಮಗೆ ಬೇಕಾದ್ರೆ PP ಕಿಟ್ಟನ್ನು ಕೂಡ ನಾವು ಉಚಿತವಾಗಿ ನಾವು ಕೊಡ್ತೀವಿ. ಯಾರು ಸಂಬಂಧಿಕರು ಯಾರು ಬರುವುದಾದ್ರೆ ನಾವು ಉಚಿತವಾಗಿ ಕೊಡ್ತೀವಿ. ಬಂದು ಒಂದು ನೀರು ಹಾಕಿ ಒಂದು ನಮಸ್ಕಾರ ಮಾಡಿ. ಏನು 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 ಯಾವುದು ಹೇಳುತ್ತೆ, ಏನೋ ಕನಿಷ್ಠ 20 ಜನ ಸೇರ್ಬಹುದು ಅಂತ. ಹೌದು, 20 ಜನ ಸೇರ್ಬಹುದು. ಅಲ್ಲಿ ಹತ್ತಿರನೇ ಬರ್ಬೇಕಂತ ಏನಿಲ್ಲ, ದೂರ ಇಟ್ಟು ಬಂದು ನೋಡ್ಬೋದು. ಸ್ಮಶಾನದ ಒಳಗಡೆ ಬಂದ ತಕ್ಷಣ ಕೋವಿಡ್ ಇದು ವೈರಸ್ ಬರುವುದಿಲ್ಲ. ಈಗ ನಮ್ದು 40-50 ಜನ ಸಾಕಷ್ಟು ಕಾರ್ಯಕರ್ತರು ಇವತ್ತು ಹುಷಾರಿದ್ದಾರೆ, ಏನೂ ಆಗಿಲ್ಲ ದೇವರ ದಯದಲ್ಲಿ. ಯಾವುದು ಈ ಶವ ಸಂಸ್ಕಾರ ಕೂಡ ಅದೊಂದು ಋಣಾನುಬಂಧ, ಯಾಕೆಂದ್ರೆ ಗೌರವದಿಂದ ಕಳುಹಿಸಿಕೊಡಬೇಕು ಅಲ್ವಾ? ಅದರಲ್ಲಿಯೂ ಅವರು ಕೋವಿಡ್ ನಲ್ಲಿ ಮೃತಪಟ್ಟಂತ ಮೃತ ಶರೀರವನ್ನು ಪೂರ್ತಿ ಪ್ಯಾಕ್ ಮಾಡಿ ಕೊಡ್ತಾರೆ. ಈಗ ಪುಣ್ಯಕ್ಕೆ ಮುಖದಲ್ಲಿಗೆ ಒಂದು ಗ್ಲಾಸ್ ರೀತಿಯಲ್ಲಿ ಒಂದು ಪೇಪರ್ ಹಾಕೊಂಡು ಇದು ಮಾಡ್ತಾರೆ. ನಾವು ಮತ್ತೆ ಸಾಕಷ್ಟು ಯಾರು ಸಂಬಂಧಿಕರು ಬಂದ್ರೆ ನಾವೇ ಮುಖವನ್ನು ಕಟ್ ಮಾಡಿ ಅದಕ್ಕೆ ನೀರು ಹಾಕುವಂತ ನೀರು ಕೊಡುವಂತ ವ್ಯವಸ್ಥೆಯನ್ನು ಸ್ಮಶಾನದಲ್ಲಿ ಮಾಡ್ತಾ ಇದೆ. ಸಾಕಷ್ಟು ಜನ ಮುಂದೆ ಬರ್ತಾರೆ. ಮೊನ್ನೆ ಒಬ್ರು ಯಾರು ತೀರಿ ಹೋದ್ರು, ನಾನು ಸ್ಮಶಾನಕ್ಕೆ ಹೋಗಿದ್ದೆ, ಸುಮಾರು 20-25 ಜನ ಅವರು ಸಂಬಂಧಿಕರು ಬಂದಿದ್ರು, ಎಲ್ಲರೂ ಬಂದು ನೀರು ಕೊಟ್ಟಿದ್ದಾರೆ. ಹಾಗಾಗಿ ಯಾರಿಗೂ ಏನು ತೊಂದರೆ ಇಲ್ಲ. ಆದ್ರೆ ದಯವಿಟ್ಟು ನೀವು ಯಾರೂ ಬಾರದೆ ದೂರ ಮಾಡಬೇಡಿ. ನಿಮ್ಮ ತಂದೆ, ತಾಯಿ, ಅಣ್ಣ, ಸಹೋದರಿ, ಪತ್ನಿ ಯಾರನ್ನಾದ್ರೂ ಕೂಡ ತುಂಬಾ ದೂರ ಮಾಡಬೇಡಿ. ಶರಣ್ ಅವರು ಹೇಳ್ತಾ ಇದ್ದಾರೆ. ಇದು ನ್ಯಾಯ ಕೂಡ. ಯಾಕಂತ ಹೇಳಿದ್ರೆ ನಮ್ಮ ಆಚಾರ, ವಿಚಾರ, ಧರ್ಮ ಎಲ್ಲವನ್ನ ಹೇಳೋದಲ್ಲ, ನಾವು ಗೌರವದ ಸಂಸ್ಕಾರವನ್ನು ಕೊಡಬೇಕು ಅಂತ. ಹೌದು, ಸಾಯುವುದು ಒಂದಲ್ಲ ದಿವಸ ನಾವು ಸಾಯಲೇಬೇಕು. ಆದ್ರೆ ಇವತ್ತು ಈ ಕಾರಣದಿಂದಾಗಿ ಜನ ಮೃತಪಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ನನ್ನ
ಮನೆಯವರ ಕುಟುಂಬದವರಿಗೆ ಒಂದು ತೊಟ್ಟು ನೀರು ಹಾಕಿಲ್ಲ ಅಂತ ಹಾಕಿದ್ರೆ ಅದು ಸರಿಯಲ್ಲ ಅಂತೇಳಿ ನನ್ನ ಅನಿಸಿಕೆ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಮುಂದೆ ಬನ್ನಿ, ಏನು ತೊಂದರೆ ಇಲ್ಲ. ನಾವು ಸೋಷಿಯಲ್ ಡಿಸ್ಟೆನ್ಸ್ ಅಂತ ಹೇಳಿಕೊಂಡು ಅದನ್ನೆಲ್ಲ ಪಾಲಿಸಿಕೊಳ್ಬೇಕು. ಹೌದು, ಆದರೆ ಖಂಡಿತವಾಗ್ಲೂ ನಾವು ನಮ್ಮ ಬಂಧು ಬಳಗವನ್ನು ಕಂಪ್ಲೀಟ್ ನಿರಾಕರಣೆ ಮಾಡಬಾರದು. ಒಂದಷ್ಟು ಕಡೆ ಈ ರೀತಿಯ ಪ್ರಕರಣಗಳು ನಡೆದಿದೆ ಅನ್ನೋದು ನಾವು ಕೇಳಿದ್ದೇವೆ, ನೋಡಿದ್ದೇವೆ ಕೂಡ. ಯಾಕಂತ ಹೇಳಿದ್ರೆ ಇದರಲ್ಲಿ ಒಂದು ಮಾಧ್ಯಮಗಳ ಧೋರಣೆ ಕೂಡ ಇದೆ. ನಾವು ಆರಂಭದ ಕಾಲದಲ್ಲಿ ವಿಪರೀತವಾದಂಥ ಭಯವನ್ನು ಬಿತ್ತಿದ್ದೆವು, ವಿಪರೀತ. ಅದರಲ್ಲಿ ಕೂಡ ಟಿವಿ ಮೀಡಿಯಾಗಳಂತೂ ಏನು ಸಿಕ್ಕಾಪಟ್ಟೆ ಯಾವುದೇ ವೈದ್ಯಕೀಯ ಪುರಾವೆಗಳು ಇಲ್ಲದೆ ನಾವು ಏನು ವದಂತಿಗಳನ್ನು ಹಬ್ಬಿದೆವು. ಇದು ಅಲ್ಲ, ಇವತ್ತು ನಾವು ನೋಡಿ ಆಸ್ಪತ್ರೆಗಳಲ್ಲಿ ಯಾರಾದ್ರೂ ಕೋವಿಡ್ ಸಂಬಂಧಿಕ ಯಾರಿದ್ರೆ ಅವನ ಸಂಬಂಧಿಕರಲ್ಲಿ ಉಳಿಯುವಂತ ವ್ಯವಸ್ಥೆ ಇದೆ. ಈಗ ಅಲ್ಲಿ ತನಕ ಮುಂದೆ ಬಂದಿದೆ ಆಸ್ಪತ್ರೆಗಳು, ಅಂದ್ರೆ ಉಳಿಯಬಹುದು, ಆದ್ರೆ ಅವನು ಹೊರಗೆ ಬರಬಾರ್ದು, ಅದೆಲ್ಲ ಇದೆ ಅವ್ರದ್ದೇನೋ ಕಾನೂನು ಇದಿದೆ. ಹಾಗಾಗಿ ಮೃತಪಟ್ಟನೂ ಮೇಲೇನೂ ನಾವು ಹತ್ತಿರ ಬರದಿದ್ರೆ ಇದು ಯಾವ ರೀತಿ ಸಂಬಂಧನೇ ನಾವು ಕಳೆದುಕೊಂಡಂತ ರೀತಿ ಆಗುತ್ತೆ. ಹಾಗಾಗಿ ಇಲ್ಲಿ ಗಮನಿಸಬೇಕು. ಈಗಾಗಲೇ ಶರಣ್ ಅವರು ಹೇಳಿದಾಗೆ ಇವನ್ ಆಸ್ಪತ್ರೆಯ ಸಂದರ್ಭದಲ್ಲಿ ಕೂಡ ಆಸ್ಪತ್ರೆಯ ಏನು ಪೇಷಂಟ್ ಜೊತೆಗೆ ಆ ಮನೆಯವರು ಬರಬಹುದು, ಸ್ವಲ್ಪ ದೂರ ಅಥವಾ ಏನು ಬೇರೆ ವಾರ್ಡ್ನಲ್ಲಿ ಇರುವಾಗ ವ್ಯವಸ್ಥೆಗಳುಂಟು. ಏನು ಯಾವ ರೀತಿ ಕೂಡ ಕೋವಿಡ್ ಬಂದ ತಕ್ಷಣ ಅವರನ್ನು ಅಸ್ಪೃಶ್ಯರಾಗಿ ಮಾಡಬೇಕಾಗಿಲ್ಲ. ನಾವು ಇಲ್ಲ, ನೀವು ಆ ರೀತಿ ಅಸ್ಪೃಶ್ಯತೆ ಮಾಡಿದ್ರೆ ಪಾಪ ಅವನ ಏನು ಆತ್ಮಸ್ಥೈರ್ಯ ಅನ್ನೋದಿದೆ ಅಲ್ವಾ, ಅದು ಕಡಿಮೆ ಆಗುತ್ತೆ. ಈಗ ಸಾಕಷ್ಟು ಊರುಗಳಲ್ಲಿ ಯಾವುದೋ ಒಂದು ಮನೆಯಲ್ಲಿ ಕೋವಿಡ್ ನ ಪೇಷಂಟ್ಗಳಿದ್ರೆ ಆ ಮನೆಯಲ್ಲಿ ಹೋಗಿ ಮಾತಾಡ್ಲಿಕ್ಕೂ ಕೂಡ ಹೆದರ್ತಾರೆ. ಅಂದ್ರೆ ಇವತ್ತು ಜಗತ್ತಲ್ಲಿ ಆ ರೀತಿಯ ವಾತಾವರಣ ಇರ್ಬೋದು. ಆದ್ರೂ ನಾನು ಹೇಳ್ತಿರುವುದು, ನಾವು ಅಷ್ಟು ನೀವು ಹೇಳಿದಾಗೆ ಅಷ್ಟು ಅಸ್ಪೃಶ್ಯತೆಯಿಂದ ಅಷ್ಟು ದೂರ ಮಾಡಬೇಕಾಗಿಲ್ಲ, ಮುನ್ನೆಚ್ಚರಿಕೆ ಬೇಕು. ಅವ್ರಿಗೆ ಏನು ಸಹಾಯ ಮಾಡಬೇಕು ಅದನ್ನ ನಾವು ಮಾಡಲೇಬೇಕು. ಅವರು ಕೂಡ ನಮ್ಮ ಹಾಗೇನೆ ಅಲ್ವಾ, ನಾಳೆ ನಮಗೆ ಬಂದ್ರೆ ಕೂಡ ಹೌದು, ಎಲ್ಲರೂ ದೂರ ಮಾಡಿಬಿಟ್ರೆ ಆವಾಗ ಅದರ ನೋವು ನಮಗೆ ಗೊತ್ತಾಗುತ್ತೆ. ಹೌದು, ಖಂಡಿತವಾಗ್ಲು ಯಾರು ಮಾತನಾಡ್ಲಿಕ್ಕೆ ಬರುವುದಿಲ್ಲ, ಯಾರು ಸಹಾಯಕ್ಕೆ ಬರುವುದಿಲ್ಲ ಅಂತ. ನೀವು ಇಂಥ ಎಲ್ಲ ಸಂದರ್ಭದಲ್ಲಿ ನಿಮ್ಮ ಸಂಘಟನೆ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ನಿರಂತರವಾಗಿ ಕೆಲಸ ಮಾಡ್ತಾ ಉಂಟು. ಅದನ್ನೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಹೇಳುವಂಥದ್ದು, ಬಿ ಪಾಸಿಟಿವ್ ಅಂತ. ಕೊರೋನಾ ಪಾಸಿಟಿವ್ ನಡುವೆ ಬಿ ಪಾಸಿಟಿವ್. ಹೌದು, ನೀವು ಆತ್ಮಸ್ಥೈರ್ಯದಿಂದ ಕೆಲಸ ಮಾಡುವಂತ. ನಾವು ಖಂಡಿತವಾಗ್ಲೂ ಈಗ ಯುವಕರಿಗೆ ಸಾಕಷ್ಟು ಜನರಿಗೆ ಕೋವಿಡ್ ಪಾಸಿಟಿವ್ ಇಂದಾಗಿ ಆಸ್ಪತ್ರೆಯಲ್ಲಿದ್ದಾರೆ. ಅವರು ಕೂಡ ತುಂಬಾ ಜನ 30 ವರ್ಷದ ಪ್ರಾಯದ ಹುಡುಗರು ಮುಂಚಿನ ದಿವಸ ರಾತ್ರಿ ಹುಷಾರಿರ್ತಾರೆ, ಮರು ದಿವಸ ಅವ್ರದ್ದು ಏನು ಪಲ್ಸ್ ರೇಟ್, ಆಕ್ಸಿಜನ್ ಲೆವೆಲ್ ಅವಳು ಆಟೋಮೆಟಿಕ್ ಅದು ಕಡಿಮೆ ಆಗುತ್ತೆ. ಅಂದ್ರೆ ಒಂದು ರೀತಿಯಲ್ಲಿ ಹೆದರ್ತಾರೆ. ಹೆದರಬಾರ್ದು. ಡಾಕ್ಟರ್ ಹೇಳುದು ಮತ್ತೆ ಎಲ್ಲರೂ ಹೇಳುವುದು ಒಂದೇ, ಧೈರ್ಯದಿಂದ ಇರಿ, ಕೋವಿಡ್ನಿಂದ ಏನೂ ಆಗಲ್ಲ ಅಂತ ಹೇಳಿ. ಯಾರಿಗೂ ಒಂದೊಂದು ಬೇರೆ ಬೇರೆ ಆರೋಗ್ಯದ ಸಮಸ್ಯೆ ಇದ್ರೆ ಅದು ಸಮಸ್ಯೆ ಆಗುತ್ತೆ. ಯಾವಾಗ ನಾವು ಹೆದರ್ತೀವಿ ಆಕ್ಸಿಜನ್ ಲೆವೆಲ್ ಆಟೋಮೆಟಿಕ್ ಕಡಿಮೆ ಆಗುತ್ತೆ ಮತ್ತು ಅದು ನಮ್ಮ ವೆಂಟಿಲೇಟರ್ಗೆ ಹೋಗುವ ಸ್ಥಿತಿ ನಿರ್ಮಾಣ ಆಗುವುದು ಆ ಕಾರಣದಿಂದಾಗಿ. ನಾವು ಧೈರ್ಯದಿಂದ ಇರಬೇಕು. ಅದಕ್ಕೋಸ್ಕರ ನಾನು ಯಾವಾಗಲೂ ಅಲ್ಲಿ ಆಸ್ಪತ್ರೆ ಅವರಿಗೆ ಯಾರಾದರೂ ರೋಗಿಗಳು ಬಂದರೆ ಅವರಿಗೆ ಹೇಳುದು, ನಾನು ಅಲ್ಲಿ ನೀವು ಅಡ್ಮಿಟ್ ಆದಾಗ ಒಂದು ಬೆಡ್ ಇರುತ್ತೆ, ಬೆಡ್ ಅಲ್ಲಿ ನೀವು ಆರಾಮವಾಗಿ ಮಲಗಿ, ಅದರ ಎದುರುಗಡೆ ಒಂದು ಕಂಪ್ಯೂಟರ್ ತರ ಇದೆ ಸ್ಕ್ರೀನು, ಅದರಲ್ಲಿ ಪಲ್ಸು ಮತ್ತೆ ನಿಮ್ಮ ಆಕ್ಸಿಜನ್ ಲೆವೆಲ್ ಅದು ಮೇಲೆ ಅದನ್ನು ನೋಡ್ಲೇಬೇಡಿ. ಅದು ನೋಡಿದಾಗ ವೇರಿಯೇಷನ್ ಏರುಪೇರಾದಾಗ ನೀವು ಹೆದರ್ತೀವಿ, ಚಿಂತೆ ಸ್ಟಾರ್ಟ್ ಆಗುತ್ತೆ, ಎಲ್ಲರೂ ಮನೆಯವರದ್ದು ನೆನಪಾಗುತ್ತೆ. ಈ ನೆನಪು ಎಲ್ಲ ಆದಾಗ ಆಟೋಮೆಟಿಕ್ ಆಗಿ ಅವನ ಎಂತ ಪವರ್ ಏನಿದೆ, ವಿಲ್ ಪವರ್, ಅದು ಆತ್ಮಸ್ಥೈರ್ಯ ಕಡಿಮೆ ಆಗುತ್ತೆ. ಕಡಿಮೆ ಆದ ತಕ್ಷಣ ಇಂದು ಆಕ್ಸಿಜನ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಇದು ಭಾರಿ ಮುಖ್ಯ ವಿಚಾರ. ಅನೇಕ ಮಂದಿ ಉದಾರ ಮನಸ್ಸಿನ ವೈದ್ಯರು ಕೂಡ ಇದನ್ನು ಹೇಳ್ತಾ ಇದ್ರು, BM ಹೆಗ್ಡೆ ಅವರಂತೂ ಹೇಳ್ತಾ ಇದ್ರು, ಮದ್ದಿಗಿಂತ ಯಾವುದೇ ಮೆಡಿಸಿನ್ಗಿಂತಲೂ ಆತ್ಮಸ್ಥೈರ್ಯ ಅನ್ನೋದು ಅದು ದೊಡ್ಡ ಏನು ಮೆಡಿಸಿನ್ ಅಂತ. ಒಬ್ಬನಿಗೆ ನೀವು ಧೈರ್ಯ ಕೊಡಬೇಕು ಕಷ್ಟ ಕಾಲದಲ್ಲಿ, ನೋವಿನ ಕಾಲದಲ್ಲಿ, ಈ ರೀತಿಯ ಏನು ಸೋಂಕು ತಗಲಿದಾಗ ಆ ಧೈರ್ಯವೇ ಅವನನ್ನು ಮೇಲಕ್ಕೆ ತರ್ತದೆ ಅಂತ. ಈ ವಿಚಾರವನ್ನು ಕೂಡ ಗಮನಿಸಬೇಕು. ಅದು ಬಂಧುಗಳಿರ್ಬೋದು, ಬಳಗದವರು ಇರ್ಬೋದು, ಸ್ನೇಹಿತರು ಇರ್ಬೋದು, ಯಾರೇ ಆದರೂ ಕೂಡ ನಾವು ಧೈರ್ಯದಿಂದ. ಮತ್ತೆ ಜಗತ್ತು ಎಲ್ಲ ಕಡೆ ಹೇಳ್ತಾ ಉಂಟು, ಎಲ್ಲ ವೈದ್ಯಕೀಯ ಸಂಶೋಧನೆಗಳು ಕೂಡ, ಇದೊಂದು ಸಾಮಾನ್ಯ ಜ್ವರ. ಈಗ ಜ್ವರ ಬಂದ ಸಾವಿರಾರು ಲಕ್ಷಾಂತರ ಜನ ಇವತ್ತು ಹೊರಗೆ ಬಂದಿದ್ದಾರೆ ಚೇತರಿಸಿಕೊಂಡು. ಯಾರೋ ಒಂದಷ್ಟು ಜನ ಆತ್ಮಸ್ಥೈರ್ಯ ಕಳ್ಕೊಂಡವರು ಅಥವಾ ಆಲ್ರೆಡಿ ಬೇರೆ ಅಂಗಾಂಗಗಳಲ್ಲಿ ಸಮಸ್ಯೆ ಇರೋರು ಸ್ವಲ್ಪ ಸಮಸ್ಯೆಗೊಳಗಾಗಿದ್ದಾರೆ. ಸ್ವಲ್ಪ ಏನು ಮಧುಮೇಹ, ಸ್ವಲ್ಪ ಶುಗರ್ದು ಸಮಸ್ಯೆ ಇರೋರು, ಬೊಜ್ಜು ಸಮಸ್ಯೆ ಇರುವವರು. ಹಾಗಾಗಿ ನಾನು ಹೇಳುತ್ತಿರುವುದು, ಒಂದು ನಮ್ಮ ಆಹಾರದ, ಪೌಷ್ಟಿಕ ಆಹಾರದ ಇರ್ಬೋದು, ಜೀವನ ಶೈಲಿ ಇರ್ಬೋದು, ಇದರಿಂದಾಗಲೂ ಕೂಡ ತುಂಬಾ ಜನರಿಗೆ ಸಮಸ್ಯೆ ಆದದ್ದು. ಅಂದ್ರೆ ಹೊರಗಿನ
ನಾವು ಆಹಾರವನ್ನು ತೆಗೆದುಕೊಳ್ತೀವಿ, ಮತ್ತು ಮನೆಯದು ಆಹಾರವನ್ನು ತೆಗೆದುಕೊಳ್ಳಲ್ಲ. ಈ ರೀತಿ ಸಾಕಷ್ಟು ಜನ ಒಂದು ಪೌಷ್ಟಿಕಾಂಶದ ಒಂದು ಬ್ಯಾಲೆನ್ಸ್ಡ್ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿಕೊಟ್ಟಿದೆ ನಮಗೆ. ಹೌದು, ಹೇಳಿಕೊಟ್ಟಿದೆ, ಮಾಡಿಕೊಳ್ಬೇಕು ಅಂತೇಳಿ. ನೋಡಿ, ದೇವರ ದಯೆಯಿಂದ ನಾನು ಅಲ್ಲಿ ತುಂಬಾ ಜನ 70-80 ವರ್ಷದ ಹಳ್ಳಿಗಳಿಂದ ಎಲ್ಲ ಬರ್ತಾರೆ. ಅವರಿಗೆ ಆಕ್ಸಿಜನ್ ಲೆವೆಲ್ ಸಮಸ್ಯೆ ಇರುತ್ತೆ, ಆದ್ರೆ ಹುಷಾರಾಗಿ ಹೋಗ್ತಾರೆ. ಅಂದ್ರೆ ನಾವು ಹೆಲ್ಪ್ ಡೆಸ್ಕ್ ಅಲ್ಲಿ ಒಬ್ರು ಬಂದವ್ರದ್ದು ಅಲ್ಲಿ ನಮ್ಗೆ ಹೆಸರು ಎಲ್ಲ ತೆಗೆದುಕೊಳ್ತೀವಿ. ಹೋಗ್ಬೇಕಾದ್ರೆ ಅಣ್ಣ ನಾವು ಬರ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಗಟ್ಟಿಮುಟ್ಟಾಗಿರ್ತಾರೆ, ಯಾವುದೋ ಒಂದು ಸಮಸ್ಯೆಯಿಂದ ಬರ್ತಾರೆ, ಅಂದ್ರೆ ಆರೋಗ್ಯದ ಸ್ವಲ್ಪ. ಆದ್ರೆ ಅವರು ಆಹಾರದ ಪದ್ಧತಿಯಿಂದಾಗಿ ಅವರು ಬಹಳ ಬೇಗ ಗುಣಮುಖರಾಗಿ ಈ ಕೋವಿಡ್ನಿಂದಾಗಿ ಇವತ್ತು ಎಲ್ಲ ಇವನ್ ಅಲೋಪತಿ ಏನು ಇಂಗ್ಲಿಷ್ ಮೆಡಿಸಿನ್ ಕೊಡುವಂಥ ವೈದ್ಯರು ಜೊತೆಗೆ ಆಯುರ್ವೇದ ಅಥವಾ ನಮ್ಮ ಯೋಗ, ನ್ಯಾಚುರೋಪತಿ, ಪ್ರಕೃತಿ ಚಿಕಿತ್ಸೆ ಅವರೆಲ್ಲ ಮೊದಲಿಂದ ಹೇಳ್ತಾ ಇದ್ರು. ಇವತ್ತು ಅಲೋಪತಿ ಇಂಗ್ಲಿಷ್ ಮೆಡಿಸಿನ್ ಕೊಡುವಂತ ವೈದ್ಯರು ಕೂಡ ಇದನ್ನೇ ಹೇಳುವಂಥದ್ದು, ನಿಮ್ಮ ಆಹಾರ ಶೈಲಿ, ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಸರಿ ಮಾಡಿಕೊಳ್ಳಿ ಅಂತ ಮೊದಲಿಗೆ. ಎಸ್, ಈ ನಡುವೆ ನಾನು ನಿಮ್ಮ ಸೇವೆ ಸಂದರ್ಭದಲ್ಲಿ ಮಾತನಾಡುವಾಗ ಆಂಬ್ಯುಲೆನ್ಸ್ ವಿಚಾರದಲ್ಲಿ ಯಾವಾಗ ಮಾತಾಡುವ ಅಂತ ನಾವು ನಮ್ಗೀಗ ಮೃತಪಟ್ಟಂತ ಅವರನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಆಂಬ್ಯುಲೆನ್ಸಿನ ಅವಶ್ಯಕತೆ ಇತ್ತು. ಅದಕ್ಕೆ ನಮಗೆ ಮೊದಲು ನಮಗೆ ಸಹಾಯ ಮಾಡಿದವರು ಹಿಂದೂ ಯುವ ಸೇನೆ ಅಂತೇಳಿ ಆಂಬ್ಯುಲೆನ್ಸ್ ಸರ್ವಿಸ್ ಇದೆ. ಅವರು ನಮಗೆ ಕಳೆದ ಯಾವಾಗದಿಂದ ನಮ್ಮ ಈ ಪ್ರಾರಂಭ ಆಯಿತು, ಮೊನ್ನೆ ಲಾಕ್ಡೌನ್ಗಿಂತ ಮೊದಲು 1 ವಾರ, ಅವತ್ತಿನಿಂದ ಇವತ್ತಿನ ತನಕ ಉಚಿತವಾಗಿ ಕೊಡ್ತಾ ಇದ್ದಾರೆ. 24 hours ಯಾವಾಗ ಕರೆದ್ರು ಆಂಬ್ಯುಲೆನ್ಸ್ ನಮಗೆ ಉಚಿತವಾಗಿ ಅವರು ಕೊಡ್ತಾ ಇದ್ದಾರೆ. ಅದರೊಟ್ಟಿಗೆ ಕ್ರಡಾಯಿ ಅವರು ಒಂದು ಆಂಬ್ಯುಲೆನ್ಸ್ ಅನ್ನು ಇವತ್ತು ನಮ್ಗೆ ಕೊಟ್ಟಿದ್ದಾರೆ. ಇನ್ನು ನಾವೇ ಒಂದು ಬಜರಂಗ ದಳದ ಮುಖಾಂತರ ಒಂದು ಆಂಬ್ಯುಲೆನ್ಸ್ ಅನ್ನು ಇದಕ್ಕೋಸ್ಕರ ನಾವು ಮಾಡಿದ್ದೀವಿ. ಹೀಗೆ ಮಂಗಳೂರಲ್ಲಿ ಒಂದು ಆಂಬ್ಯುಲೆನ್ಸ್ ಇದೆ. ಹೀಗೆ ಪುತ್ತೂರು ಜಿಲ್ಲೆಯಲ್ಲಿ ಸೇವಾ ಭಾರತಿ ಅಂತ ಇದೆ ಸಂಘ. ಆ ಸೇವಾ ಭಾರತಿ ಹಿಂದೂ ಜಾಗರಣ ವೇದಿಕೆಯ ಮುಖಾಂತರ ಅಲ್ಲಿ ಕೂಡ ಸೇವಾ ಚಟುವಟಿಕೆಗಳು, ಆಂಬ್ಯುಲೆನ್ಸ್ನ ವ್ಯವಸ್ಥೆಗಳು ಆಗ್ತಾ ಇದೆ. ಅದೇ ರೀತಿ ಉಡುಪಿಯಲ್ಲಿ ಕಾರ್ಕಳ ಹಿಂದೂ ಏತರರನ್ನು ಕೂಡ ನೀವು ಕರ್ಕೊಂಡು ಹೋಗ್ತೀರಾ? ಖಂಡಿತವಾಗ್ಲು ನಾವು ಅದರಲ್ಲಿ ಯಾವುದು ಪ್ರಶ್ನೆ ಇಲ್ಲ. ಅದು ಹಿಂದೂಗಳಾಗ್ಲಿ ಇನ್ನೊಬ್ಬರಾಗ್ಲಿ ನಾವು ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಇದ್ದೇವೆ. ಮಾನವೀಯ ಸೇವೆ ಅದರಲ್ಲಿ ಸಾಕಷ್ಟು ಜನ ನಮ್ಮ ರೋಗಿಗಳು ನಮ್ಮ ಹತ್ರ ಮಾತಾಡಿಕೊಂಡು ನಾವೇನು ಅವರಿಗೆ ಮದ್ದು ತರುವುದು ಅಥವಾ ಊಟ ಕೊಡುವುದು ಅದನ್ನು ಮಾಡಿದ್ದೀವಿ. ಉದಾಹರಣೆಗೆ ವೆಲ್ನಾಕ್ ಆಸ್ಪತ್ರೆಯಲ್ಲಿ ಮಧ್ಯಾಹ್ನ ನಾವು ಊಟವನ್ನು ವ್ಯವಸ್ಥೆ ಮಾಡ್ತೀವಿ. ನಮಗೆ ಸಂಘಟನೆಗೆ ಬೇರೆ ಕಡೆಯಿಂದ ಊಟ ಬರುತ್ತೆ, ಬೇರೆ ಬೇರೆ ಧಾನ್ಯಗಳಿಂದ ತಕೊಂಡು ಆ ಊಟವನ್ನು ಆಸ್ಪತ್ರೆಯ ರೋಗಿಗಳಿಗೆ ಹೇಗೋ ಸಿಗುತ್ತೆ. ರೋಗಿಗಳ ಸಂಬಂಧಿಕರು ಹೊರಗಿರ್ತಾರೆ, 1 ಜನ 2 ಜನ 3 ಜನ ಅಂತವರಿಗೆ ಊಟದ ವ್ಯವಸ್ಥೆ. ಎರಡನೇದು ಸಂಬಂಧಿಕರಿಗೆ ಉಳಿಯುವ ವಸತಿ ವ್ಯವಸ್ಥೆ, ಅದು ಕೂಡ ಕಡಿಮೆ ಇರುತ್ತೆ, ಅಲ್ಲಿ ಎಲ್ಲಿ ಇಲ್ಲ. ದೂರದಿಂದ ಬಂದವರಿಗೆ ಆ ವಸತಿ ವ್ಯವಸ್ಥೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಅದರೊಟ್ಟಿಗೆ ಯಾರು ಆರೋಗ್ಯವಾಗಿ ಗುಣಮುಖರಾಗ್ತಾರೆ ಅವರನ್ನು ಈಗ ವಾಹನಗಳು ಯಾವುದಿಲ್ಲ ಅಂತ ಸಂದರ್ಭದಲ್ಲಿ ಅವರವರ ಊರಿಗೆ ಬಿಡುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀವಿ. ಮೊನ್ನೆ ಯಾವುದು ವಾಹನನೂ ಇರಲಿಲ್ಲ, ಕೊನೆಗೆ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಿತ್ತು ಒಂದು ಪಾರ್ಟಿ. ಅವರಿಗೆ ನಾವು ಆಟೋ ರಿಕ್ಷಾದ, ನಮ್ದು ಬಜರಂಗ ದಳದೊಂದು ಚಾಲಕರ ಘಟಕ ಇದೆ, ಆಟೋ ರಿಕ್ಷಾದಲ್ಲಿ ಚಿಕ್ಕಮಂಗ್ಳೂರಿಗೆ ಹೋಗಿ ಬಿಟ್ಟದ್ದು ಇದೆ. ಮಂಗಳೂರಿನಿಂದ ಚಿಕ್ಕಮಂಗ್ಳೂರು ತನಕ ಆಟೋ ರಿಕ್ಷಾದ ಮೂಲಕ. ಅದೇ ರೀತಿ ಇಲ್ಲಿ ಇನ್ನೊಂದು ಕಾರ್ಕಳ ಯಾವುದೊಂದು ಕಲಸ, ಅಲ್ಲಿಗೂ ನಮ್ಮ ಆಟೋ ರಿಕ್ಷಾದ ಮುಖಾಂತರ ನಾವು ಬಿಟ್ಟಿದ್ದೀವಿ. ಮತ್ತೆ ಬೇರೆ ಬೇರೆ ವಾಹನದ ಮುಖಾಂತರ ಅವರನ್ನು ತಲುಪಿಸುವಂತ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ ನಿರಂತರವಾಗಿ. ಇವತ್ತು ನಾವು ಈ ಕೋವಿಡ್ ಸಂದರ್ಭದಲ್ಲಿ ಈಗ ಒಳ್ಳೆಯ ಮಾನವೀಯ ಕಾಳಜಿಯ ಸೇವೆಯನ್ನು ಮಾಡ್ತಾ ಇದ್ದೀರಿ. ಖಂಡಿತ ಸಮಾಜ ಯಾವತ್ತಿಗೆ ಕೂಡ ಅದನ್ನು ನೆನ್ಪಿಟ್ಕೊಳ್ಳುತ್ತೆ, ಇಂಥ ಕಷ್ಟಕಾಲದಲ್ಲಿ, ದುರಿತ ಕಾಲದಲ್ಲಿ ಮಾಡಿರುವಂಥ ಸೇವೆ. ಈಗ ಶರಣ್ ಅವರೇ, ಈಗ ಇಷ್ಟೆಲ್ಲ ಆಸ್ಪತ್ರೆಗಳನ್ನು ನೀವು ನೋಡಿಕೊಂಡು ಬರ್ತಾ ಇದ್ದೀರಿ. ಅದು ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಜೊತೆಗೆ ಉಳಿದ ಖಾಸಗಿ ಆಸ್ಪತ್ರೆಗಳು, ಈ ಎಲ್ಲ ಆಸ್ಪತ್ರೆಗಳಲ್ಲಿ ಸೇವೆ ಸೌಲಭ್ಯಗಳು ಏನಾದರೂ ಸುಧಾರಣೆ ಆಗಬೇಕಂತ ನಿಮಗೆ ಅನಿಸ್ತಾ ಉಂಟಾ, ಅಥವಾ ಏನು ಸಲಹೆ ಕೊಡ್ಲಿಕ್ಕೆ ಬಯಸ್ತೀರಿ? ನೋಡಿ, ಖಾಸಗಿ ಆಸ್ಪತ್ರೆಗಳ ಬಗ್ಗೆ ನಾನು ಅಂದ್ರೆ ಬಹಳ ಒಳಗೆ ಸೌಲಭ್ಯಗಳು ಎಲ್ಲ ಕಡೆ ಇದೆ, ಅಷ್ಟೊಂದು ಸಂಗತಿಗಳು ಒಳಗಿಂದು ಗೊತ್ತಿಲ್ಲ. ಆದ್ರೆ ಕಳೆದ 1 ತಿಂಗಳಿಂದ ವೆಲ್ನಾಕ್ ಆಸ್ಪತ್ರೆಯನ್ನು ಬಹಳ ಹತ್ತಿರದಿಂದ ನಾವು ನೋಡಿದ್ದೀವಿ, ಒಳಗಡೆ ಹೋಗಿದ್ದೀವಿ. ಅಲ್ಲಿಯ ಬಹಳ ಯಾವ ರೀತಿ ಖಾಸಗಿ ಆಸ್ಪತ್ರೆಗಳಲ್ಲಿ ಯಾವ ಸೌಲಭ್ಯಗಳಿದೆ ಅದೇ ಎಲ್ಲ ಇಕ್ವಿಪ್ಮೆಂಟ್ಸ್ ಇರ್ಬೋದು, ಉಪಕರಣಗಳಿರ್ಬೋದು, ಇವತ್ತು ವೆಲ್ನಾಕ್ ಆಸ್ಪತ್ರೆಯಲ್ಲಿ, ಸರ್ಕಾರಿ ವೆಲ್ನಾಕ್ ಆಸ್ಪತ್ರೆಯಲ್ಲಿ ಎಲ್ಲಾ ಸಕಲ ಸೌಲಭ್ಯಗಳು ಕೂಡ ಇದೆ. ಎಲ್ಲವನ್ನಲ್ಲಿ ವ್ಯವಸ್ಥೆ ಮಾಡಿದೆ, ಎಲ್ಲ ವ್ಯವಸ್ಥೆ, ವೆಂಟಿಲೇಟರ್ ಇಂದ ಹಿಡಿದು ಒಟ್ಟು ದಾನಿಗಳ ಸಹಾಯದ ಮುಖಾಂತರ ಎಲ್ಲವೂ ಮಾಡಿದ್ದಾರೆ. ಆದ್ರೆ ಅಲ್ಲಿ ಕೊರತೆ ಏನು ಅಂತ ಕೇಳಿದ್ರೆ, ವೈದ್ಯರು ಇದ್ದಾರೆ, ಆಸ್ಪತ್ರೆ ಸಿಬ್ಬಂದಿಗಳಿದ್ದಾರೆ, ಅವರು ನೋಡುವಂತ ರೀತಿ ಏನಿದೆ
ರೋಗಿಗಳ ಸೇವಾ ಮನೋಭಾವ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಆಗ್ಬೇಕು, ಇನ್ನೂ ಸುಧಾರಣೆ ಆಗ್ಬೇಕು. ಯಾವ ರೀತಿ ಖಾಸಗಿ ಆಸ್ಪತ್ರೆಗಳಲ್ಲಿ ಅಲ್ಲಿಯ ನರ್ಸ್ಗಳು, ಅಲ್ಲಿಯ ಡಾಕ್ಟರ್ಸ್ಗಳು ರೋಗಿಗಳನ್ನು ನೋಡ್ತಾ ಇದ್ದಾರೆ, ಅದೇ ರೀತಿ ವೆಲ್ನಾಕಲ್ಲಿ ಅದನ್ನು ನಾವು ತೆಗೆದುಕೊಂಡ್ರೆ, ಅವರು ಮಾಡಿದ್ರೆ ಬಹುಶಃ ಇನ್ನಷ್ಟು ಚೆನ್ನಾಗಿ ಆಸ್ಪತ್ರೆ ಜಿಲ್ಲಾಡಳಿತ ಗಮನಿಸಬೇಕು. ಅಂದ್ರೆ ಅವರಿಗೆ ಅಧಿಕಾರಿಗಳು ಕೂಡ ಕೇಳ್ತಾ ಇರ್ತಾರೆ ಏನು ಸುಧಾರಣೆ ಮಾಡಬಹುದು ಅಂತ. ಶರಣ್ ಪಂಪೇಲ್ ಅವರು ಎಲ್ಲ ಏನು ಸಂಘಟನೆಯ ಕಾರ್ಯಕರ್ತರ ಪರವಾಗಿ ಹೇಳುವಂತ ಒಂದು ಸಲಹೆ ಇದು. ವೆಲ್ನಾಕ್ನಲ್ಲಿ ಎಲ್ಲ ಸಕಲ ಸೌಲಭ್ಯಗಳು, ವೈದ್ಯಕೀಯ ಸೌಲಭ್ಯಗಳು ಇದಾವೆ, ಆದರೆ ಸೇವೆಯ ವಿಚಾರಕ್ಕೆ ಬರುವಾಗ ಒಂದು ತಕ್ಕ ಮಟ್ಟಿಗೆ ಇನ್ನಷ್ಟು ಸುಧಾರಣೆ ಆಗಬೇಕು. ಯಾರೋ ರೋಗಿಗಳ ಹತ್ರ ಮಾತಾಡಬೇಕು, ಪ್ರೀತಿಯಿಂದ ಮಾತಾಡಬೇಕು. ಅವರಿಗೆ ಈಗ ಕೆಲವು ಸಲ ಏನ್ ಹೇಳ್ತಾರೆ, ಆಯ್ತು ಮಾರ್ರೆ ಎಲ್ಲೇ ಮುಗಿ ಸೈಪೇರು ಅಂದ್ರೆ ಆ ರೀತಿ ಭಯ ಹುಟ್ಟಿಸುವಂತ ಮಾತನ್ನು ಹೇಳಬಾರ್ದು. ಅವರಿಗೆ ಧೈರ್ಯ ಕೊಡಬೇಕು, ಸ್ಥೈರ್ಯ ಕೊಡುವಂತ, ನಿರಂತರವಾಗಿ ಅವ್ರ ಮಾತಾಡ್ಕೊಂಡು ಇರಬೇಕು, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ. ಇದು ಒಂದು ಸ್ವಲ್ಪ ಅಲ್ಲಿ ಕಡಿಮೆ ಇದೆ ಅಂತ ಕಾಣ್ತದೆ. ಮತ್ತೆ ಎಲ್ಲವೂ ಸರಿ ಇದೆ. ಅದಕ್ಕೋಸ್ಕರ ನಾವು ಇವತ್ತು ಮೊನ್ನೆ ಸರ್ಕಾರಕ್ಕೆ ಈ ವಿಷಯವನ್ನು ಗಮನಕ್ಕೆ ತಂದ ಮೇಲೆ ಅಲ್ಲಿ ಒಬ್ರು ನೋಡಲ್ ಆಫೀಸರ್ ಡಾಕ್ಟರ್ ಅಣ್ಣಯ್ಯ ಕುಳಾಲ್ರನ್ನು ವೆಲ್ನಾಕ್ ಆಸ್ಪತ್ರೆಗೆ ನೇಮಕ ಮಾಡಿದ್ದಾರೆ. ಈಗ ಅವರು ಅದನ್ನು ಸುಧಾರಣೆ ಮಾಡುವಂತ ಇದನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ರೋಗಿಗಳಿಗೆ ಅವರ ಧೈರ್ಯ, ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂತ ಕೆಲಸ ಬೇರೆಯವರಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಒಳಗಡೆ ಇರುವುದು ಡಾಕ್ಟರ್ಸ್, ಅವರಿಗೆ ಅದರ ಧೈರ್ಯವನ್ನು ಹೇಳಿಕೊಟ್ರೆ ಬಹುಶಃ ಈ ಏನು ಅವರ ಸಾಯುವಂತ ಇದೇನಿದೆ ಅದು ಕಡಿಮೆ ಆಗುತ್ತೆ, ಪ್ರಮಾಣ ಕಡಿಮೆ ಆಗುತ್ತೆ, ಗುಣಮುಖರಾಗಬಹುದು, ಬೇಗ ಗುಣಮುಖರಾಗ್ತಾರೆ, ಚೇತರಿಸಿಕೊಳ್ತಾರೆ. ಈ ನಡುವೆ ಶರಣ್ ಅವರೇ, ವೈದ್ಯರುಗಳು ಮತ್ತು ಆಸ್ಪತ್ರೆಯವರೆಲ್ಲ ಹೇಳಿದ ಒಂದು ಮಾತಿತ್ತು, ಈ ಒಂದು ಏನು ಕೋವಿಡ್ ಸ್ವಲ್ಪ ತೀವ್ರ ಹಂತಕ್ಕೆ ಬಂದ ನಂತರ ಲಾಕ್ಡೌನ್ ಸಮಯದಲ್ಲೆಲ್ಲ ರಕ್ತದ್ದು ತುಂಬಾ ಕೊರತೆಗಳು ಕಾಡುತ್ತಾ ಉಂಟು, ರಕ್ತದಾನ ಮಾಡುವವರು ಬೇಕು ಅಂತ. ಏನ್ ಮಾಡ್ತಾ ಇದ್ದೀರಿ, ಏನ್ ಹೇಳ್ತೀರಿ ನೀವು ಕಾರ್ಯಕರ್ತರಿಗೆ? ಖಂಡಿತವಾಗ್ಲೂ ಇದೊಂದು ದೊಡ್ಡ ಸಮಸ್ಯೆ. ನಾವು ರಕ್ತದಾನದ್ದು ನಿರಂತರವಾಗಿ ಬ್ಲಡ್ ಕ್ಯಾಂಪ್ಗಳು ಯಾವಾಗ ಬೇಕು ಆಸ್ಪತ್ರೆಗೆ ರಕ್ತವನ್ನು ಕೊಡ್ತಾ ಇದೀವಿ. ಆದ್ರೆ ಕೋವಿಡ್ ಸಂದರ್ಭದಲ್ಲಿ ಯಾರು ಮುಂದೆ ಬರುವುದಿಲ್ಲ, ಅಂದ್ರೆ ಹೆದರ್ತಾರೆ ಅಷ್ಟೇ. ಆ ರಕ್ತ ವೈದ್ಯರು ಬಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಬ್ಲಡ್ ಡೊನೇಷನ್ ಮಾಡಿದ್ರಿಂದ ಯಾರಿಗೂ ಸಮಸ್ಯೆ ಆಗಿಲ್ಲ ಅಂತ ಹೇಳಿ. ಆದ್ರೆ ಹತ್ತಿರ ಬರುತ್ತಾರೆ, ಇದು ಆಸ್ಪತ್ರೆಗೆ ಹೋಗ್ಲಿಕ್ಕೆ ಹೆದರ್ತಾರೆ. ಯಾಕಂದ್ರೆ ನಮ್ಗೇನಾದ್ರು ರಕ್ತ ಕೊಟ್ಟ ಅಲ್ಲಿ ಜನರಿಂದ ಇದನ್ನು ಭಾರಿ ಸ್ಪಷ್ಟವಾಗಿ ನಮ್ಮ ಜೊತೆಗೆ ಮಾತನಾಡುವಾಗ ಮೊನ್ನೆ ದಿವಸ ಎಜೆ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ ಅಧಿಕಾರಿಯವರು ಕೂಡ ಹೇಳಿದ್ರು, ಆಸ್ಪತ್ರೆಗೆ ಬಂದು ನೀವು ಬ್ಲಡ್ ಡೊನೇಷನ್ ಮಾಡುವುದರಿಂದ ನಿಮಗೆ ಕೋವಿಡ್ ಬರುತ್ತೆ ಅನ್ನೋ ತಪ್ಪು ಕಲ್ಪನೆ ಬೇಡ. ಎಲ್ಲ ಪ್ರೋಟೋಕಾಲ್, ಎಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡು ನಾವು ರಕ್ತದಾನದ ವ್ಯವಸ್ಥೆ ಮಾಡ್ತೇವೆ, ನಮಗೆ ಕಾರ್ಯಕರ್ತರು ಬರಬೇಕು ಈಗ ಅಂತ ಎಲ್ಲ ಆಸ್ಪತ್ರೆಗೆ. ಕಾರ್ಯಕರ್ತರು ಹೋಗ್ತಾ ಇದ್ದಾರೆ, ಜನ ಬರಬೇಕು ಅಂತ ಹೇಳಿ, ಯುವಕರು ಬರಬೇಕು ಅಂತ ಹೇಳಿ. ಅಂದ್ರೆ ಮೊದಲೆಲ್ಲ ಸಂಘ ಸಂಸ್ಥೆಯವರು ನೀವು ಹೇಳಿದಾಗೆ ನಿರಂತರವಾಗಿ ರಕ್ತದಾನ ಶಿಬಿರ ಮಾಡ್ತಾ ಇದ್ದಾರೆ. ಈಗ ಈ ಆಸ್ಪತ್ರೆಗಳಲ್ಲಿ ಎಲ್ಲ ಕಡೆ ನಮ್ಗೆ ಸಂಬಂಧ ಒಳ್ಳೇದು. ಯಾಕಂದ್ರೆ ನಾವು ಬ್ಲಡ್ ಕ್ಯಾಂಪ್ ಮಾಡಿದ ಕಾರಣ ಈ ವರ್ಷ ಕೋವಿಡ್ ಸಂದರ್ಭದಲ್ಲಿ ನಮ್ದು ದಕ್ಷಿಣ ಕನ್ನಡ, ಉಡುಪಿ ಸೇರ್ಕೊಂಡು 1800 ರಕ್ತ ಅಂದ್ರೆ 800 ಜನ ಬ್ಲಡ್ ಕೊಟ್ಟಿದ್ದಾರೆ ಬೇರೆ ಬೇರೆ ಕ್ಯಾಂಪ್ಗಳ ಮುಖಾಂತರ ಈ ಸಂದರ್ಭದಲ್ಲೂ. ಹಾಗಾಗಿ ಇವತ್ತು ಈಗ KMC ಇರ್ಬೋದು, ಎಜೆ ಇರ್ಬೋದು, ಅಥವಾ ವೆಲ್ನಾಕ್ ಇರ್ಬೋದು, ಅಲ್ಲಿ ಆಸ್ಪತ್ರೆಗಳು ನಮ್ಗೆ ಫೋನ್ ಮಾಡ್ತಾರೆ, ಅಂದ್ರೆ ನಮ್ಮ ಕಾರ್ಯಕರ್ತರಿಗೆ ಬ್ಲಡ್ ನ ಅವಶ್ಯಕತೆ. ಹಾಗಾಗಿ ರಕ್ತದಾನವನ್ನು ಸಾಕಷ್ಟು ನಾವು ಅದನ್ನು ಕೊಡುವಂತ ಪ್ರಯತ್ನವನ್ನು ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಡೆಯಿಂದ ಮಾಡ್ಕೊಂಡು ಬಂದಿದ್ದೀವಿ. ಒಟ್ಟು ಈಗ ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಇಂಥ ಸೇವೆ ಮಾಡ್ತಾ ಇರುವಾಗ ಅಥವಾ ಒಟ್ಟು ಜನರ ಒಂದು ಪ್ರತಿಕ್ರಿಯೆ ನಿಮ್ಮ ಸೇವೆಗೆ ಯಾವ ರೀತಿ ಉಂಟು, ಏನ್ ಹೇಳ್ತಾರೆ? ನೋಡಿ, ನಾವೀಗ ಸಂವಾದವನ್ನು ಮುಗಿಸ್ತಾ ಇದ್ದೇವೆ ಶರಣ್ ಅವರೇ. ನಮ್ಗೆ ಸೇವೆ ಮಾಡುವುದು ಮನುಷ್ಯನ ಒಂದು ಸಹಜ ಗುಣ. ಅದು ಅದೇ ಒಂದು ಧರ್ಮ ಅದು ಬಹಳ ಪುರಾತನ ಕಾಲದಿಂದಲೂ ನಮ್ಮ ದೇಶದಲ್ಲಿ ಅದು ನಮ್ಮಲ್ಲಿ ಬಂದ್ಬಿಟ್ಟಿದೆ. ಆದ್ರೆ ಆ ಸೇವೆಯನ್ನು ಹೇಗೆ ಮಾಡಬೇಕು, ಅಥವಾ ಅದನ್ನು ಒಟ್ಟು ಸೇರಿ ಹೇಗೆ ಮಾಡಬೇಕು, ಅದನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಹೇಳಿಕೊಟ್ಟದ್ದು ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ವಿಶ್ವ ಹಿಂದೂ ಪರಿಷತ್. ಅಂದ್ರೆ ಸೇವೆಯನ್ನು ಕೂಡ ಈ ರೀತಿಯಲ್ಲಿ ಮಾಡಬಹುದು ಅಂತೇಳಿ ನಮ್ಗೆ ಹೇಳಿ, ಕಾಲದಲ್ಲಿ ಕೂಡ ಜನರ ನಡುವೆ ಹೋಗಿ ತನ್ನ ಪ್ರಾಣವನ್ನು ಬದಿಗಿಟ್ಟು ಅವಶ್ಯಕತೆ ಇದ್ದಾಗ ಏನು ಬೇಕಾದ್ರೂ ನೀವು ಸೇವೆ ಮಾಡಬೇಕು ಅಂತೇಳಿ ಹೇಳಿಕೊಟ್ಟಂಥದ್ದು ನಮಗೆ ನಮ್ಮ ಸಂಘಟನೆ. ಹಾಗಾಗಿ ಬಹಳ ಅನುಭವ ನಮ್ಮ ಕಾರ್ಯಕರ್ತರಿಗೆ ಸೇವಾ ಚಟುವಟಿಕೆ ಇದೆ. ಹೆಚ್ಚು ಕಡಿಮೆ ಇಡೀ ದೇಶದಲ್ಲಿ ಒಟ್ಟು RSS, ವಿಶ್ವ ಹಿಂದೂ ಪರಿಷತ್ ಎಲ್ಲ ಸೇರಿ 1.5 ಲಕ್ಷ ಸೇವಾ ಚಟುವಟಿಕೆ ಪ್ರತಿ ವರ್ಷ ಆಗುತ್ತೆ ಬೇರೆ ಬೇರೆ ರೀತಿಯಲ್ಲಿ. ನಾವು
ಶಿಕ್ಷಣದಲ್ಲಿ ಕೂಡ ಆಸ್ಪತ್ರೆಗಳಿರ್ಬೋದು, ಸ್ಕೂಲ್ಗಳಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಸೇವಾ ಚಟುವಟಿಕೆ ಸಿಂಗಲ್ ಟೀಚರ್ ಸ್ಕೂಲ್ ಇದೆ, ಒಬ್ಬರೇ ಟೀಚರ್ ಗುಡ್ಡಗಾಡ ಪ್ರದೇಶಗಳಲ್ಲಿ. ಹೀಗೆ ನಿರಂತರವಾಗಿ ನಮ್ಮ ಸಂಘ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬೇರೆ ಬೇರೆ ಚಟುವಟಿಕೆಗಳು ಮಾಡ್ತಾ ಇದೆ. ಹಾಗಾಗಿ ನಾವು ಇದನ್ನು ಈ ಸಂದರ್ಭದಲ್ಲಿ ಮಾಡಿದ್ರಿಂದ ಸಾಕಷ್ಟು ಜನ ನಮಗೆ ಒಳ್ಳೆಯ ಅಭಿಪ್ರಾಯ ಸ್ಪಂದನೆಗಳನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಜನ ನಾವು ಶವ ಸಂಸ್ಕಾರ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮಗೆ ನಾವೆಲ್ಲ ಉಚಿತವಾಗಿ ಮಾಡಿದ್ದು, ಒಂದು ಪೈಸಾ ನಾವು ತೆಗೆದುಕೊಳ್ಳಿಲ್ಲ. ಅವರಿಗೆ ತುಪ್ಪ, ಅದಕ್ಕೆ ಬೇಕಾದಂತ ಎಣ್ಣೆ, ಬಟ್ಟೆ ಏನೆಲ್ಲ ಬೇಕು ಅದನ್ನೆಲ್ಲ ನಾವು ಬೇರೆ ದಾನಿಗಳ ಹತ್ರ ತೆಗೆದುಕೊಂಡು ಮೃತಪಟ್ಟವರಿಗೆ ಉಚಿತವಾಗಿ ನಾವು ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಕೆಲವರು ನಮಗೆ ದುಡ್ಡು ಕೊಡ್ಲಿಕ್ಕೆ ಬಂದಿದ್ದಾರೆ ನಮ್ಮ ಈ ಕೆಲಸ ನೋಡಿ. ಆದ್ರೆ ನಾವು ಯಾರ ಹತ್ರ ದುಡ್ಡು ತಗೊಳ್ಳಿಲ್ಲ, ಅಂತವ್ರ ಹತ್ರ, ಯಾರು ಮೃತಪಟ್ಟವರು. ನಾವು ಹೇಳಿದ್ದೇವೆ, ಈ ದುಡ್ಡನ್ನು ನಿಮ್ಮ ಮನೆಯ ಸುತ್ತಮುತ್ತ ಯಾರಾದರೂ ಈ ರೀತಿ ಸಂಕಷ್ಟದಲ್ಲಿ ಇದ್ದವರಿಗೆ ಅವರಿಗೆ ಸಹಾಯ ಮಾಡಿ. ಹೀಗೆ ತುಂಬಾ ಜನ ನಮಗೆ ಸಹಕಾರವನ್ನು ನೀಡಿದ್ದಾರೆ. ತುಂಬಾ ಜನ ನಮ್ಮ ಕೆಲಸವನ್ನು ನೋಡಿ, ತುಂಬಾ ಜನ ಹಿತೈಷಿಗಳು ನಮಗೆ ಬೇರೆ ಬೇರೆ ದಾನಿಗಳ ರೂಪದಲ್ಲಿ ಬೇರೆ ಬೇರೆ ನೆರವು ಬೆಂಬಲ ರೀತಿಯಲ್ಲಿ ಸಾಕಷ್ಟು ಜನ ಕೊಟ್ಟಿದ್ದಾರೆ. ಇನ್ನೊಂದು ಕೊನೆಯದಾಗಿ ನಾನು ಹೇಳುವುದು, ಇವತ್ತು ವ್ಯಾಕ್ಸಿನ್ ಬಂದಿದೆ. ನಾನು ಎಲ್ಲ ಯುವಕರಿಗೆ ಇರ್ಬೋದು ಅಥವಾ ಯಾರೆಲ್ಲ ಇದ್ದೀರಿ, ಮೊದಲೊಂದು ಏನೋ ಒಂದು ಅಪಪ್ರಚಾರ ಇತ್ತು, ವ್ಯಾಕ್ಸಿನ್ ತೆಗೆದುಕೊಂಡ್ರೆ ಹಾಗೆ ಆಗುತ್ತೆ ಹೀಗೆ ಆಗುತ್ತೆ. ಆದ್ರೆ ಇವತ್ತು ಇಡೀ ಜಗತ್ತೇ ನಂಬಿದೆ ವ್ಯಾಕ್ಸಿನ್ ಇಂದಾಗಿ ಕೊರೋನಾ ಕಡಿಮೆ ಆಗ್ತಾ ಇದೆ, ಗುಣಮುಖರಾಗ್ತಾರೆ, ಏನು ತೊಂದರೆ ಆಗಲ್ಲ ಅಂತೇಳಿ. ಹಾಗಾಗಿ ಇವತ್ತು ಆ ವ್ಯಾಕ್ಸಿನ್ ವ್ಯವಸ್ಥೆಯನ್ನು ಎಲ್ಲ ಕಡೆ ಇವತ್ತು ಮಾಡ್ತಾ ಇದ್ದಾರೆ. ಈಗಾಗಲೇ ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಿಯವರು ನಾಡ್ದು 21ನೇ ತಾರೀಕು ನಂತರ 18 ವರ್ಷ ಮೇಲ್ಪಟ್ಟಂತವರಿಗೆ ಉಚಿತವಾಗಿ ವ್ಯಾಕ್ಸಿನ್ ವಿತರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ವ್ಯಾಕ್ಸಿನ್ ಅನ್ನು ತೆಗೆದುಕೊಳ್ಳಿ, ಮನೆಯವರಿಗೂ ಕೊಡಿಸಿ. ಮನೆಯವರು ಹೇಳ್ಬೋದು ತಾಯಿ ತಂದೆ ನನಗೆ ಬೇಡಪ್ಪ ಅಂತ, ಆದ್ರೂ ನೀವು ಬಲವಂತವಾಗಿ ಕರ್ಕೊಂಡು ಹೋಗಿ ವ್ಯಾಕ್ಸಿನ್ ಅನ್ನು ತೆಗೆದುಕೊಂಡು ಕೊಡಿ. ಯಾಕೆಂತ ಹೇಳಿದ್ರೆ ಡಾಕ್ಟರ್ಸ್ನವರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ವ್ಯಾಕ್ಸಿನ್ ಯಾರಿಗೆ ತೆಗೆದುಕೊಂಡಿದ್ದಾರೆ ಅವರಿಗೆ ಹೆಚ್ಚು ಕಡಿಮೆ ಏನು ತೊಂದರೆ ಆಗಿಲ್ಲ, ಶಕ್ತಿ ಜಾಸ್ತಿ ಆಗಿದೆ. ಅಂದ್ರೆ ಸಾಯುವ ತನಕ ಯಾರು ಹೋಗಿಲ್ಲ. ಕೋವಿಡ್ ಪಾಸಿಟಿವ್ ಬಂದಿರಬಹುದು, ಆದ್ರೆ ಆಸ್ಪತ್ರೆಯಲ್ಲಿ ದಾಖಲಾಗಿ ಸೀರಿಯಸ್ ಆಗಿದೆ, ಹೀಗೆ ಆಗಿದೆ, ಯಾವುದು ಕೂಡ ವ್ಯಾಕ್ಸಿನ್ ತಗೊಂಡವರಿಗೆ ಆಗಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ವ್ಯಾಕ್ಸಿನ್ ಅನ್ನು ತಗೊಳ್ಬೇಕು. ಥ್ಯಾಂಕ್ ಯು. ಎಸ್, ವಿಶ್ವ ಹಿಂದೂ ಪರಿಷತ್ ಮತ್ತು ಅದರ ಅಂಗಸಂಸ್ಥೆಗಳು, ಬಜರಂಗ ದಳ ಇರ್ಬೋದು, ಅದರ ಇತರ ಒಟ್ಟು ಎಲ್ಲ ಅಂಗಸಂಸ್ಥೆಗಳು ಮಾಡ್ತಾ ಇರುವಂಥ ಸೇವಾ ಚಟುವಟಿಕೆಗಳು, ಒಟ್ಟಾಗಿ ಮಾಡ್ತಾ ಇರುವಂಥ ಸೇವಾ ಚಟುವಟಿಕೆಗಳು ಜೊತೆಗೆ ಈ ಕೋವಿಡ್ನ ಕಷ್ಟಕಾಲದಲ್ಲಿ, ಲಾಕ್ಡೌನ್ನ ಸಂಕಷ್ಟ ಕಾಲದಲ್ಲಿ ಮಾಡ್ತಾ ಇರುವಂಥ ಸೇವೆಗಳ ಬಗ್ಗೆ ವಿಶ್ವ ಹಿಂದೂ ಪರಿಷತ್ತಿನ ವಿಭಾಗೀಯ ಕಾರ್ಯದರ್ಶಿ ಶರಣ್ ಪಂಪಲ್ ಅವರು ತುಂಬ ವಿವರವಾಗಿ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ ಶರಣ್ ಅವರೇ. ಎಸ್, ಅವರ ಸೇವೆ ನಿರಂತರವಾಗಿರುತ್ತೆ. ಅವರ ಹೆಲ್ಪ್ ಡೆಸ್ಕ್ಗೆ ಎನಿ ಟೈಮ್ ಕಾಲ್ ಮಾಡಬಹುದು. ಅವರ ಕಾರ್ಯಕರ್ತರು ನಿಮ್ಮ ಸೇವೆಗೆ ಬದ್ಧರಿರ್ತಾರೆ ಮತ್ತು ಯಾವುದೇ ರೀತಿಯ ಅವಶ್ಯಕ ಸೇವೆ ಇರ್ಬೋದು ಅಥವಾ ಕಷ್ಟದಲ್ಲಿರುವವರು ಸಂಪರ್ಕ ಮಾಡಬಹುದು. ವೈದ್ಯಕೀಯ ಇರ್ಬೋದು ಅಥವಾ ಇತರ ಆಹಾರದ ಊಟೋಪಚಾರದ ಸಮಸ್ಯೆಗಳಿದ್ದಾಗ ಕೂಡ ಅವರಿಗೆ ಕರೆ ಮಾಡಬಹುದು, ನೆರವಿಗೆ ನಿಲ್ತಾರೆ ಅನ್ನೋದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಮತ್ತು ಎಲ್ಲ ಸೇವೆಗಳು ಕೂಡ ಉಚಿತವಾಗಿರುತ್ತೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಎಸ್, ಅವರಿಗೆ ಮತ್ತೊಮ್ಮೆ ವೀಕ್ಷಕರ ಪರವಾಗಿ ನಾನು ಧನ್ಯವಾದವನ್ನು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಪನ ಮಾಡ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್